ನಾನು 2005ನ ಒಂದು ಓಲ್ಡ್ ಬ್ಯಾಚ್ನ ಕಾಮರ್ಸ್ ಸ್ಟೂಡೆಂಟ್ಸ್. ಸೊ ನಮ್ಮ 2005ಅಲ್ಲಿ ಕಲ್ತಂಥವ್ರು ಇಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ ಒಂದು 2-3 ಜನ ಇದ್ದಾರೆ. ಓಕೆ, ಎಸ್. ಸೊ ಕೆಲವರು ಇಲ್ಲೇ ಕಲಿತು ಇಲ್ಲೇ ಟೀಚರ್ ಆಗಿದ್ದಾರೆ. ಸೊ ಅದರಲ್ಲಿ ನಮ್ಮ ಎಲ್ರಿಗೂ ಗೊತ್ತಿರುವ ಹಾಗೆ ಚೇತನ್ ಒಬ್ಬ ಅವರು ಆರ್ಟಿಸ್ಟ್, ಡ್ರಾಮಾ ಆರ್ಟಿಸ್ಟ್, ಅವರ ಒಂದು ವೈಫ್ ಕೂಡ ಇಲ್ಲೇ ಇದ್ದಾರೆ, ಚೈತ್ರ ಅಂತ. ಸೊ ಅವ್ರಿಗೊಂದು ಜೋರಾದ ಒಂದು ಚಪ್ಪಾಳೆಯನ್ನು ಕೊಡಬೇಕಂತ ಹೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಬ್ಯಾಚ್ಮೇಟ್ ಆಗಿರುವಂಥ ನಿಮ್ಮನ್ನೆಲ್ಲರನ್ನು ನಕ್ಕು ನಗಿಸಿದಂಥ ಮಂಜು ರೈ ಕೂಡ ಇಲ್ಲಿ ಇದ್ದಾರೆ. ಸೊ ಅವರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆಯನ್ನು ಕೊಡಬೇಕು ಅಂತ ಹೇಳಿಕೊಳ್ತಾ ಇದ್ದೇನೆ. ಸೊ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದ್ರೆ ಸೊ ನಮ್ಮ ಶ್ರಮ ತುಂಬ ಇದೆ. ಅದರಲ್ಲಿ ದೊಡ್ಡ ಶ್ರಮ ನಮ್ಮ ಪ್ರಿನ್ಸಿಪಲ್ ಆದಂತಹ ಪ್ರಮೀಳಾ ಮೇಡಮ್. ನಿಜಕ್ಕೂ ಅವರು ಮಾಡಿದಂತಹ ಒಂದು ವರ್ಕ್ ಇಷ್ಟು ಜನ ಸೇರ್ಬೇಕು ಅಂತ ಕಾರಣನೇ ಅವರೇ. ಸೊ ಪ್ರಮೀಳಾ ಮ್ಯಾಮ್ಗೆ ದಯವಿಟ್ಟು ಒಂದು ಜೋರಾದ ಚಪ್ಪಾಳೆಯನ್ನು ಕೊಟ್ಟು ಹಾಗೆಯೇ ದಯವಿಟ್ಟು ಒಮ್ಮೆ ಪ್ರಮೀಳಾ ಮ್ಯಾಮ್ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಪ್ರಮೀಳಾ ಮ್ಯಾಮ್ ಅವರು ಒಂದು ಜಸ್ಟ್ ಸ್ವಲ್ಪ ಅಷ್ಟೇ. ಪ್ರಮೀಳಾ ಮ್ಯಾಮ್, ಓಕೆ, ಇಟ್ಸ್ ಓಕೆ, ಅವರು ಬ್ಯುಸಿ ಇದ್ರೆ ಆಮೇಲೆ ಮಾತಾಡು. ಓಕೆ, ಸೊ ಜಾಸ್ತಿ ನಾನು ಡ್ರ್ಯಾಗ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಸೊ ನಮ್ಗೆ ಏನು ಅಂತ ಆಸೆ ಅಂದ್ರೆ, ಸೊ ನೀವೆಲ್ಲ ಓಲ್ಡ್ ಸ್ಟೂಡೆಂಟ್ಸ್ನವ್ರಿಗೆ ಒಂದು ಆಸೆ ಇರ್ಬೋದು, ನಾವು ಮೊದಲು ಕಲ್ತಂತ ಬೆಂಚ್, ಡೆಸ್ಕ್ಸ್, ಸೊ ನಾವು ಕೆತ್ತನೆ ಮಾಡಿದಂತ ಒಂದು ಲಿಪಿ ಎಲ್ಲ ಇರ್ತದೆ ಅಲ್ಲಿ. ಸೊ ಈಗಿನವರಿಗೆ ಗೊತ್ತಿಲ್ಲ, ನಾವೆಲ್ಲ ಇರುವಾಗ ಭಯಂಕರ ಇತ್ತು ಕೆತ್ತುದು, ಆ ಥರ ಈ ಥರ ಎಲ್ಲ ಮಾಡೋದು. ಸೊ ನಮ್ಮ ಎವರ್ ಗ್ರೀನ್ ಮ್ಯಾಮ್ ಅಂತ ಇದ್ದಾರೆ ಇಲ್ಲೊಬ್ರು, ಎವರ್ ಗ್ರೀನ್ ಅಂತ ಹೇಳ್ಬೋದು. ಅವರ ಚಾರ್ಮ್ ಈಗಲೂ ಹಾಗೇನೆ ಇದೆ. ಸೊ ಎನಿ ಗೆಸಸ್ ಯಾರಾಗಿರ್ಬೋದು ಅಂತ? ಎನಿ ಗೆಸಸ್? ಸೊ ಇಂಗ್ಲಿಷ್ ಹೇಳಿಕೊಡ್ತಾ ಇದ್ರು ನಮ್ಗೆ. ದ ಮೋಸ್ಟ್ ಬ್ಯೂಟಿಫುಲ್ ಜಾನೆಟ್ ಮ್ಯಾಮ್ ಅವರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ಕೊಡಬೇಕು ಅಂತ ಹೇಳಿಕೊಳ್ತಾ ಇದ್ದೇನೆ. ಅವರು ಆವಾಗ ಹೇಗಿದ್ರು ಇವಾಗಲೂ ಹಾಗೇನೇ ಇದ್ದಾರೆ. ಇಟ್ಸ್ ರಿಯಲಿ ಪ್ಲೆಜರ್ ಟು ಸಿ ಯು ಮ್ಯಾಮ್. ಎಸ್, ಓಕೆ, ಜಾಸ್ತಿ ಆಮೇಲೆ ಮಾತಾಡುವ. ಸೊ ನಮ್ಮ ಇವಾಗಿನ ಪ್ರೆಸೆಂಟ್ ಸ್ಟೂಡೆಂಟ್ಸ್ ನಿಮ್ಗೋಸ್ಕರ ಒಂದು ವೆರೈಟಿ ಡ್ಯಾನ್ಸ್ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ. ಸೊ ಪ್ಲೀಸ್ ವೆಲ್ಕಮ್ ಶಿವಾನಿ ಆ್ಯಂಡ್ ಟೀಮ್. ಸೊ ದಯವಿಟ್ಟು
ಮಾಡ್ತಾರ ಅವಾಗ ನಾವು ರೆಡಿ ಇರ್ತೇವೆ, ಆಮೇಲೆ ನಾವು ಎಲ್ಲಿ ಇರ್ತೇವೆ ಅಂತ ಗೊತ್ತಿಲ್ಲ ಯಾರಿಗೆ. ಓಕೆ, ಸೊ ಆಲ್ ರೈಟ್. ಡ್ಯಾನ್ಸ್ ನೋಡಿ ಆದ್ಮೇಲೆ ನಮ್ಮ ಹಳೆಯ ವಿದ್ಯಾರ್ಥಿ ಆದಂತ ಮಂಜುರ ಎಲ್ರಿಗೂ ಗೊತ್ತಿರುವುದು. ಸೊ ಚಲನಚಿತ್ರಗಳಲ್ಲಿ ಹಾಗೂ ನಾಟಕ ರಂಗದಲ್ಲಿ ತುಂಬಾನೇ ಹೆಸರು ಮಾಡಿದಂತ ಒಂದು ವ್ಯಕ್ತಿ ಅಂತಾನೆ ಹೇಳ್ಬೋದು. ಸೊ ಅವರು ಇವತ್ತು ನಮ್ಮ ಮುಂದೆ ಒಂದು ಸಣ್ಣ ಗಾಯನ ಮಾಡಲಿಕ್ಕೆ ಇದ್ದಾರೆ. ಸೊ ದಯವಿಟ್ಟು ಮಂಜುರಯ್ಯ ಅವರನ್ನು ವೇದಿಕೆಗೆ ಬರಮಾಡಿಕೊಂಡು ಬಂದು ಕೇಳಿಕೊಳ್ತೇನೆ. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಮಂಜುರಯ್ಯ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಹಾಯ್ ಎವ್ರಿವನ್. ಹಲೋ 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 ಎಲ್ರಿಗೂ ನಮಸ್ಕಾರ. ಎಸ್, ಐ ವಾಂಟ್ ಟು ಟಾಕ್ ಇನ್ ಕನ್ನಡ ಬಿಕಾಸ್ ಇಫ್ ಐ ಸ್ಪೀಕ್ ಇನ್ ಇಂಗ್ಲಿಷ್ ಯು ವಿಲ್ ಫರ್ಗೆಟ್ ಯುವರ್ ಇಂಗ್ಲಿಷ್. So I'm very sorry. Nowadays I am talking in English only. In Mangalore, if you speak in Tulu, Kannada, no one will respond. So now I am practicing to speak English. Next year, surely I will speak ultimate English. Because father, before it was not like that. English and all very slow. Nowadays very speed, right? Before it was like, what is your name? My name is Pushpa Raja. ಬಿಡಿಸಿ ಬಿಡಿಸಿ ಇತ್ತು ಇಂಗ್ಲೀಷ್, ಬಿಡಿಸಿ ಬಿಡಿಸಿ ಬಡಿಸ್ತಾ ಇದ್ರು ಟೀಚರ್ಸ್ನವರು, ಜಾನೆಟ್ ಮ್ಯಾಮ್ ಅವರು. ವಾಟ್ ಇಸ್ ಯುವರ್ ನೇಮ್? ಮೈ ನೇಮ್ ಇಸ್ ಪುಷ್ಪರಾಜ. ಆಫ್ಟರ್ 2000 ಎಲ್ಲ ಬಂತು, 90s ಮೊದಲಿದ್ದು 90s ಅಲ್ಲೆಲ್ಲ ಅಷ್ಟು ಸ್ಲೋ ಇತ್ತು. ಆಮೇಲೆ ಈಗ 2000ಗೆಲ್ಲ ಬಂದಾಗ ವಾಟ್ಸ್ ಯುವರ್ ನೇಮ್? ಮೈ ನೇಮ್ ಇಸ್ ಪುಷ್ಪರಾಜ. ಸ್ಪೀಡ್ 2010 ವಾಟ್ಸ್ ಯುವರ್ ನೇಮ್? ಪುಷ್ಪರಾಜ. 2020ಗೆ ಬಂದು ವಾಟ್ಸ್ ನೆಕ್ಸ್ಟ್ 25 ಆಗಿ 30ಗೆ ಹೋಗಬೇಕು ವಾಟ್ಸ್ ಬುಸ್, 50ಗೆ ಬುಸ್ 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 ಮುಗೀತು. ಸೊ ಸ್ಪೀಡ್. ಹಾಗೆ ನಮ್ಮ ಇಂಗ್ಲಿಷ್ ಟೀಚರ್ ಯಾವಾಗಲೂ ಕೇಳ್ತಾ ಇದ್ರು, ಜಾನೆಟ್ ಮ್ಯಾಮ್ ಕೇಳ್ತಾ ಇದ್ರು, ವೇರ್ ಇಸ್ ಯುವರ್ ಬುಕ್ ಅಂತ. ನನ್ನ ಬ್ಯಾಗಲ್ಲಿ ಕುಕ್ಕಿ, ನೋ ಬುಕ್. ಬಟ್ ನಾನು ತುಂಬ ಮನೆಯಲ್ಲಿ ನಾನು ಕಲಿಬೇಕು, ಒಂದು ಹೆಸರು ಮಾಡಬೇಕು ಎಲ್ಲ ಭಾರಿ ಆಸೆ ಇತ್ತು. ಹಾಗಾಗಿ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಎಜುಕೇಷನ್ ಇಲ್ಲದೆ ಏನಾಗೋದಿಲ್ಲ. ಈಗ ನಾನು ಆರ್ಟಿಸ್ಟ್ ಆದರೂ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನನ್ನ ಮನೆಯಲ್ಲಿ ಹೇಳ್ತಾ ಇದ್ರು, ನೀನು ಕಲಿತು ಒಂದು 10th ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದು ನಮ್ಮ ಫ್ಯಾಮಿಲಿಗೆ ಒಂದು ಮರ್ಯಾದೆ ತರಬೇಕು, ಯಾವತ್ತೂ ಫ್ಯಾಮಿಲಿ ತಲೆ ಕೆಳಗೆ ಮಾಡಬಾರ್ದು ಅಂತ. ಇವತ್ತಿಗೂ ನನಗೆ ತುಂಬ ಹೆಮ್ಮೆ ಇದೆ. ಸೆಬೆಸ್ಟಿಯನ್ ಸ್ಕೂಲಲ್ಲಿ ಕಲಿತು ನನ್ನ ಫ್ಯಾಮಿಲಿಗೆ ಹೆಸರು ತಂದಿದ್ದೇನೆ. 10th ಅಲ್ಲಿ ಭಾರಿ ಒಳ್ಳೆ ಮಾರ್ಕ್ಸ್ ಅಲ್ಲಿ ನಾನು ಇಡೀ ಫ್ಯಾಮಿಲಿಗೆ ಖುಷಿ ಪಡುವಾಗ ಮಾಡಿದೆ. ನನಗೆ 10th ಅಲ್ಲಿ 235 ಒಂದು ಮಾರ್ಕ್ ಹೋಗ್ತಿದ್ರೆ, ಆದರೂ ಅದು ಫ್ಯಾಮಿಲಿಗೆ ಹೆಸರು ತಂದಿದ್ದೇನೆ. ಇವತ್ತು ಕೂಡ ಅವರಿಗೆ ಬಹಳ ಒಂದು ಪ್ರೌಡ್ ಫೀಲ್ ಇದೆ. ಹಾಗೆ ಬಟ್ ಎಜುಕೇಷನ್ ಇಸ್ ಇಂಪಾರ್ಟೆಂಟ್. ಯಾವಾಗಲೂ ಕಲಿಬೇಕು ಹಾಗೆಲ್ಲ. ಆಮೇಲೆ ನಾನು ನನ್ನ MA B.Ed ಎಲ್ಲ ಮಾಡಿದೆ. ಹೇಗೆ ಮಾಡಿದೆ ಗೊತ್ತಿಲ್ಲ, ಆಯ್ತು. ಹಾಗೆ ನನಗೆ ಈ ಒಂದು ಸ್ಕೂಲ್ ಇಲ್ಲಿ ಬರಬೇಕಾದ್ರೆ, ಈ ಸ್ಕೂಲ್ ಅಂದರೆ ನನಗೆ ತುಂಬ ಒಂದು ಇವತ್ತು ನಾನು ಏನು ಹೆಸರು ಮಾಡಬೇಕಾದ್ರೆ, ಇವತ್ತು ನಾನು ಇಲ್ಲಿ ನಿಂತು ಮಾತಾಡಬೇಕಾದ್ರೆ, ಇವತ್ತು ನನಗೆ ದೇಶ ವಿದೇಶದಲ್ಲಿ ದೇವ್ರದಿಂದ ಕಾರ್ಯಕ್ರಮ ಇದೆ ಅಂತ ಹೇಳಿದ್ರೆ, ನಾನು ಫಸ್ಟ್ ಯಾವ ಇಂಟರ್ವ್ಯೂ ಆಗಲಿ ಇಲ್ಲೂ ಕೂಡ ಹೇಳೋದು ಫಾದರ್ ಕ್ಲೆಮೆಂಟ್ ಮಸ್ಕರನ್. ನನ್ನ ಇವತ್ತು ಮಂಜುರಯ್ಯ ಅನ್ನುವಂಥ ಹೆಸರು ಬರಬೇಕಾದ್ರೆ ಫಾದರ್ ಕ್ಲೆಮೆಂಟ್ ಮಸ್ಕರನ್ ಇಲ್ಲದಿದ್ರೆ ನಾನು ದೊಡ್ಡ ಝೀರೋ ಆಗ್ತಾ ಇದ್ದೆ ಇವತ್ತು ಕೂಡ. ನನಗೆ ಯಾರು ಸಪೋರ್ಟ್ ಮಾಡಿಲ್ಲ, ಯಾರು ಏನು ಮಾಡಲಿಲ್ಲ. ಖಾಲಿ ನಾನು ಎಲ್ಲಿಯಾದರೂ ಕೆಲಸ ಮಾಡ್ತಾ ಇರಬೇಕಿತ್ತು ಅಲ್ಲ, ಅದು ಆದರೂ ಆಗ್ತೈತಿ. ಏನು ಇನ್ಕಮ್ ಇಲ್ಲ ಹೇಳಿಕೆ. ಆದರೆ ಆಮೇಲೆ ಇಲ್ಲಿಯ ಟೀಚರ್ಸ್ ಲೆಕ್ಚರರ್ಸ್ ಎಲ್ಲ ನನಗೆ ಇವತ್ತಿಗೂ ಕೂಡ ಅವರ ಮುಖ ನೋಡುವಾಗ ನನಗೆ ತುಂಬ ಖುಷಿ ಆಗ್ತದೆ. ಇವತ್ತಿಗೂ ಕೂಡ ಅವ್ರು ಹೇಗಿದ್ದಾರೆ ಹಾಗೇ ಇದ್ದಾರೆ. ಆ ಒಂದು ಸೌಂದರ್ಯ, ಆ ಒಂದು ನೋಡಿ ಮಹಾರಾಣಿ ತರ ಹೋಗುವಂತಹ ರೀತಿ, ಅದೆಲ್ಲ ಇಲ್ಲಿವರೆಗೆ ಬೈಲಿಲ್ಲ ಅವರು. ಪೊಲಿಟಿಕಲ್ ಸೈನ್ಸ್ ಅಲ್ಲಿ ನನಗೆ ಯಾವಾಗಲೂ 90, ಈಗ ಕೂಡ ಸಂಜೆ ಆಗುವ 90. ಅಂದ್ರೆ ಅದನ್ನು ಉಳಿಸ್ಬೇಕಂತ ಹೇಳಿ ನಾನು ಇವತ್ತಿಗೂ ಕೂಡ ಯಾವುದು ಕಡಿಮೆ ಮಾಡಲಿಲ್ಲ. ಯಾವುದ್ರಲ್ಲೂ ನಂದಿನಿ ಮ್ಯಾಮ್ ನಾನು ಎಲ್ಲರ ಹೆಸರು ಹೇಳಿದ್ರೆ ಬೇಸರ ಮಾಡಬೇಕು ಅಂತ ಹೇಳಿದ್ರೆ, ಕೆಲವು ಮ್ಯಾಮ್ ನನಗೆ ಕಲಿಸಿರ್ಲಿಲ್ಲ. ದೇವರ ನಾಟ್ ಟೀಚಿಂಗ್, ದೇ ಆರ್ ಸ್ಕೇರಿಂಗ್.
ಜಾನೆಟ್ ಮ್ಯಾಮ್ ಹೋಗುವಾಗ ಸ್ಟೈರ್ ಮಾಡ್ತಾ ಇದ್ರು. ಪ್ರಮೀಳಾ ಮ್ಯಾಮ್ ಕೂಲ್ ಮತ್ತೆ ಹೇಗಿದ್ದೀರಿ, ಹುಷಾರಿದ್ದೀರಲ್ಲ, ಅಷ್ಟೇ ಮಾತಾಡಿ ಹೋಗ್ತಾ ಇದ್ರು. ನನಗೆ ಇಲ್ಲಿವರೆಗೆ ಅವರು ಕೂಡ ಬೈಲಿಲ್ಲ, ಯಾಕಂದ್ರೆ ಅವರಿಗೆ ಗೊತ್ತಿತ್ತು ನಾನು ಯಾವ ಹುಷಾರಿಲ್ಲ ಅಂತ. ಯಾವುದ್ರಲ್ಲೂ ಇಲ್ಲ ಅವನು ಪಾಪ, ಅವನಿಗೆ ಯಾಕೆ ಬೈಯು ಹಾಗೆ ಇವತ್ತಿಗೂ ನೆನಪಿದೆ. ನನ್ನ ಇಂಗ್ಲಿಷ್ ಹೇಗೆ ಅಂತ ಹೇಳಿದ್ರೆ ಎಕನಾಮಿಕ್ಸ್ ಮ್ಯಾಮ್ ಹೇಳಿದ್ರು, ವಾಟ್ ಆರ್ ಡೂಯಿಂಗ್ ಮ್ಯಾನ್, ಗೋ ಡೌನ್ ಗೋ ಡೌನ್. ನನಗಾಗಲೇ ನಮ್ಮ ಸ್ಕೂಲಿನ ಕೆಳಗೆ ಗೋಡನ್ ಯಾಕೆ, ಇವರು ಸಿಮೆಂಟಿನ ಬಿಸ್ನೆಸ್ ಮಾಡ್ತಾರೆ. ಅವ್ರು ಹೇಳಿದ್ರು ಗೋಡನ್ ಕೆಳಗೆ ಪ್ರಿನ್ಸಿಪಲ್ ನನಗೆ ಮತ್ತೆ ಕನ್ಫ್ಯೂಷನ್, ಪ್ರಿನ್ಸಿಪಲ್ ಚೇಂಬರ್ ಗೋಡನ್ ಅಂತ ಕರೀತಾರೆ. ಹಾಗೆ ಅಷ್ಟೆಲ್ಲ ನಾವು ಅಲ್ಲ ಕಲಿದ್ರಲ್ಲಿ ಹುಷಾರಿದೆ, ಅದ್ರ ಖುಷಿ ಆಗ್ತಾ ಇದೆ ಈ ಒಂದು ಸ್ಕೂಲಿಗೆ ಬರುವಾಗ. ಆಮೇಲೆ ನಾನು ಕನ್ನಡ ಸ್ಟೂಡೆಂಟ್, ಕನ್ನಡದಲ್ಲಿ ಮಾಡ್ತೇವೆ, ಕನ್ನಡ ಮ್ಯಾಮ್ ಬರೆದಿವೆ. ಹೌದು ಇದ್ದಾರಲ್ಲ, ಅವರು ಕಲಿಸಿದ್ದಾರೆ ನನಗೆ. ಇವತ್ತು ನಾನು ಕನ್ನಡದಲ್ಲಿ MA B.Ed ಎಲ್ಲ ಮಾಡಿದ್ದೇನೆ. ಅದು ನೀವು ಕಾರಣ ಹಾಗೆ ಎದುರು ಸೈನ್ಸ್ ಟೀಚರ್ಸ್ ಎಲ್ಲ ಇದ್ದಾರೆ, ಅವರು ನನಗೆ ಕಲಿಸಲಿಲ್ಲ. ಯಾಕಂತ ಹೇಳಿದ್ರೆ ಅವರೆಲ್ಲಾದ್ರೂ ನನಗೆ ಕಲಿಸಿದ್ರೆ ನಾನು ಡಾಕ್ಟರ್ ಆಗ್ತಾ ಇದ್ದೆ. ಇವತ್ತು ಬರ್ಲಿಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ, ಒಂದು ಯಾವುದಾದ್ರೂ ಆಪರೇಷನ್ ಇರ್ತಿತ್ತು, ಅದಾಗಲಿಲ್ಲ. ಆಪರೇಷನ್ ಮಾಡ್ಲಿಕ್ಕೆ ಆಗಲಿಲ್ಲ ಬಿಕಾಸ್ ನನ್ನ ಆಪರೇಷನ್ ಇರಲಿಲ್ಲ ಅವರಿಗೆ. ಸೊ ಹಾಗಾಗಿ ಸಾರಿ. ಮತ್ತೆ ಅದೇ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ನನಗೆ ಸೊಸೈಟಿ ಮೇಲೆ ತುಂಬ ಆಸಕ್ತಿ, ಮತ್ತೆ ಅವರು ನನ್ನನ್ನು ಬದುಕಿಸುವವರು ಸಮಾಜದವರು. ಹಾಗಾಗಿ ಸಮಾಜ ಬೇಕು ಅಂತ ಹೇಳಿ ಸೋಷಲ್ ಅಂತ ತಗೊಂಡ್ರೆ ನಮಗೆ ವಾರದಲ್ಲಿ 3 ಸ್ಕೂಲ್ ಪೀರಿಯಡ್ ಇತ್ತು. ನಮಗೆ ಆ ದಿವಸ ಯಾವಾಗ ಬರ್ತದೆ ಅಂತ ಕಾಯ್ತಾ ಇದ್ದದ್ದು. ಯಾಕಂದ್ರೆ ನಿಜ ದೇವರ ಸುಚಿತ್ರಾ ಮ್ಯಾಮ್ ಬರ್ತಾರೆ ಅಂತ ಹೇಳಿ ಅವರದು ತುಂಬ ಖುಷಿ ಇದೆ. ಮ್ಯಾಮ್ ನೀವು ಇವತ್ತು ಎಲ್ಲದಕ್ಕೂ ಕಾರಣ ನೀವೇ. ನಿಮ್ಗಳು ಆಗಲೇ ಅವರು ಹೇಳಿದರು, ಡಾಕ್ಟರ್ ಇಲ್ಲಿ ಬಂದು ಹೇಳಿದರು, ನಮಗೆ ಸನ್ಮಾನ ಅಲ್ಲ ನಿಮಗೆ ಮಾಡಬೇಕಿತ್ತು ಅಂತ. ಸೊ ಖುಷಿ ಆಯಿತು. ಆಮೇಲೆ ಚೈತ್ರ ಮತ್ತೆ ಅವರ ಆತ್ಮೀಯರು ಎಲ್ಲರಿಗೂ ಯಾರ್ದಾದ್ರೂ ಒಂದು ಹೆಸರು ಬಿಟ್ಟು ಹೋದರೆ. ಮತ್ತೆ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಮಗೆ ಯಾವಾಗಲೂ ಬೇಸರ ಆಗುವಾಗ, ಕ್ಲಾಸಲ್ಲಿ ಎಲ್ಲಾದರೂ ಬೇಸರ ಆಗುವಾಗ ನಮಗೆ ಒಂದು ಮನಸ್ಸಿಗೆ ನೆಮ್ಮದಿ ಕೊಡುವವರು, ನಮಗೊಂದು ಮನಸ್ಸಿಗೆ ಖುಷಿ ಕೊಡುವವರು ಅವರು ಆ ಕಡೆಯಿಂದ ಪಾಸ್ ಆಗ್ತಾ ಇದ್ರು. ಕ್ಯಾ ಹೋತಾ ಹೈ मैंने बोलते इधर कुछ होता है. आगे ನನಗೆ मेरे को हिंदी भी कुछ आता है. ಆದರೂ ನನಗೆ ಹಿಂದಿ ಇರಲಿಲ್ಲ. ಆದರೂ ಭಾರಿ ಆತ್ಮೀಯರು. ನಾನು ಸ್ಕೂಲಿಗೆ ಬಂದು ಸಂಜೆ ಹೋಗಿ ಅವರ ಮನೆಯಲ್ಲಿ ಚಾ ಹೋಗ್ತಾ ಇದ್ದೆ. ಉಮೇಶ್ ಸರ್ಗೆ ಕೂಡ ತಾಯಿ ನನ್ನನ್ನು ಭಾರಿ ಪ್ರೀತಿ ಮಾಡ್ತಾ ಇದ್ರು. ಸಂಜೆ ಆಗುವ ನೀರು ದೋಸೆ ಮತ್ತು ಚಾ ಇಡ್ತಾ ಇದ್ರು, ಎಲ್ಲ ವ್ಯವಸ್ಥೆ ಮಾಡಿ ಮಾಡ್ತಾ ಇದ್ರು. ಹಾಗೆ ಇದು ಸ್ಕೂಲ್ ಅಲ್ಲ, ಇದು ನನ್ನ ಮನೆ ಅಂತ ಹೇಳಿ ಖುಷಿ ಪಡ್ತಾ ಇದ್ದೇನೆ. ಹೌದು, ಇಲ್ಲಿ ಎಜುಕೇಶನ್ ಬೇಕು ಅಂತ ಹೇಳ್ತಾ ಇದ್ದೆ. ಎಜುಕೇಶನ್ ಬೇಕಾದ್ರೆ ಈಗಿನ ಎಜುಕೇಶನ್ ಆಗಿ ಅಲ್ಲ. ಈಗೇನು ಗೊತ್ತಾ, ಮಕ್ಕಳನ್ನು ಬೆಳಿಗ್ಗೆ ಒಂದು ಯೆಲ್ಲೋ ಕಲರ್ ಬಸ್ ಹೋಗಿ ಸ್ಕೂಲ್ ಎದುರುಗಡೆ ಹೋಗಿ ಅಲ್ಲಿ ಮತ್ತೆ ಸಂಜೆ ಮತ್ತೆ ಬಂದಿದ್ದಾರೆ, ಮತ್ತೆ ಮನೆಗೆ ಬಂದು ಹಾಕ್ತಾರೆ. ಅವರಿಗೆ ಬೇರೆ ಲೋಕಜ್ಞಾನ ಇಲ್ಲ. ನಮ್ಮ ಹತ್ರ ಕೇಳಿ ಇಲ್ಲಿ ಎಷ್ಟು ಪಪ್ಸಿನ ಅಂಗಡಿ ಇದೆ ಅಂತ ಕೇಳಿ. ಹೌದು, ಈ ಕಡೆ ಸೈಕಲ್ ಶಾಪ್ ಎಷ್ಟಿದೆ ಎಲ್ಲ ಕೇಳಿ, ಎಲ್ಲ ಗೊತ್ತಿದೆ. ಎಷ್ಟು ಮರಕ್ಕೆ ಕಲ್ಲು ಬಿಸಾಡಿದ್ದೀನಿ ಅಂತ ಕೇಳಿ. ಈಗಿನ ಮಕ್ಕಳಿಗೆ ಕಲ್ಲು ಬಿಸಾಡ್ಲಿಕ್ಕೆ ಗೊತ್ತುಂಟಾ? ಬಿಸಾಡ್ಲಿಕ್ಕೆ ಹೇಳಿ, ಮರಕ್ಕೆ ಕಲ್ಲು ಬಿಸಾಡೋದು. ಹಾಗೆ ಈಗಿನ ಎಜುಕೇಷನ್ ಹಾಗೆ ಆಗಿದೆ. ಓದು ಬರಿ, ಓದು ಬರಿ, ಓದು ಬರಿ. ಓದಿ ಆಯ್ತಾ? ಓದಿ ಆಯಿತು, ಬರಿ. ಬರ್ದಾಯ್ತು, ಟ್ಯೂಷನಿಗೆ ಹೋಗು. ಟ್ಯೂಷನಿಗೆ ಹೋಗಿ ಆಯಿತು, ಇನ್ನು ಮತ್ತೆ ಓದು. ಶಾಲೆದಾಯಿತು, ಟ್ಯೂಷನಿಗೆ ಓದು ಬರಿ, ಓದು ಬರಿ. ನಮ್ಮ ಮನೆ ಹತ್ರದ 3ನೇ ಕ್ಲಾಸಿನ ಮಗು ಹೇಳೋದು, ಅಯ್ಯೋ ಏರೆಗಾವಿ ಕಿರಿಕಿರಿ ಹೆಂಗೊರೆಗೆಪ್ಪ ಮದ್ಮೆ ಅದು ಪೋಯ್ಜಿಂದ ಆತ. ಓದು ಬರಿ, ಓದು ಬರಿ. ಒಮ್ಮೆ ಅಲ್ಲಿ ತನಕ ಟಾರ್ಚರ್ ಆಗ್ತದೆ. ಅದರ ಜೊತೆ ಇಲ್ಲಿ ಈ ಸ್ಕೂಲಲ್ಲಿ ನಮಗೆ ಯಾವಾಗಲೂ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇತ್ತು, ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇತ್ತು. ಅದು ನಮಗೆ ಖುಷಿ ಇದೆ. ಅದಕ್ಕೋಸ್ಕರ ಪ್ರವೀಣಣ್ಣ ನಮಸ್ಕಾರ. ಸೀತಪ್ಪ ತೊಂದರೆ ಇಲ್ಲ. ಅವ್ರು ಮೊದಲು ಕೂಡ ಹಾಗೆ ಬ್ಯುಸಿ. ಅವರಿಗೆ ಒಳಗಿಂದ ನಮಸ್ಕಾರ ಹೊಡೆದ್ರೆ ಅವ್ರು ಸೀದಾ ಹೋಗುದೆ ಹಾಗೆ ಅಂಥ ಒಂದು ವ್ಯಕ್ತಿ. ಹಾಗೆ ಭಾರಿ ಖುಷಿ ಆಗ್ತಾಯಿದೆ. ಅವತ್ತಿಂದ ಸೌಂಡ್ ಸಿಸ್ಟಮ್ನವರು ಕೂಡ ಅವರೇ ಇದ್ದಾರೆ, ಎಲ್ಲರಿದ್ದಾರೆ. ನಮಗೆ ತುಂಬ ಖುಷಿ ಆಗ್ತಾಯಿದೆ. ನಾನು ಕನ್ನಡದಲ್ಲಿ ಮಾತಾಡಿದರೆ ಬೇಸರ ಮಾಡಬೇಡಿ. ಯಾಕಂತ ಹೇಳಿದರೆ ಈಗಿನವರಿಗೆಲ್ಲ ಇಂಗ್ಲೀಷಲ್ಲಿ ಮಾತಾಡಬೇಕು. ಈಗಿನ ಮಕ್ಕಳು ಮನೆಯಲ್ಲಿ ತಾಯಿ ಹತ್ರ ವೈ ಮಾಮ್ ವಾಟ್ ಮಾಮ್, ವೈ ಮಾಮ್ ವಾಟ್ ಮಾಮ್, ವೈ ಮಾಮ್ ವಾಟ್ ಮಾಮ್. ಅವ್ನು ದೊಡ್ಡದವಾಗ ವೈ ವಾಟ್ ಮಾಮ್. ಚಿನ್ನ ಎಲ್ಲ ಬ್ಯಾಂಕಲ್ಲಿ.
ಹಾಗೆ ಆಗಬಾರ್ದು. ನಾವು ಯಾವತ್ತೂ ಖುಷಿ ಖುಷಿಯಾಗಿರಬೇಕು, ನಗನಗುತ್ತಾ ಇರಬೇಕು. ನಾನೊಂದು ಹಾಡ್ತೇನೆ, ಒಂದು ಹಾಡು ಹಾಡಿ ಮತ್ತೆ ಎಲ್ಲಿಯಾದರೂ ಅವಕಾಶ ಕೊಟ್ಟರೆ. ಪ್ರಮೀಳ ಮ್ಯಾಮ್ ಹೇಳಿದ್ದಾರೆ, ನೀವು ಎಲ್ಲಿದ್ದಾರೆ ಅವರು? ಮ್ಯಾಮ್ ಹೇಳಿದ್ದಾರೆ ಒಂದು ಏನಾದರೂ ಒಂದು ನೀನು ಮಾತಾಡಬೇಕು ಅಂತ. ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ತೇನೆ ಮ್ಯಾಮ್, ತುಂಬ ಹೊತ್ತು ತಗೊಳ್ಳೋದಿಲ್ಲ. ಹೌದು, ನಮಗೆ ಮೈಕ್ ಸಿಕ್ಕಿದರೆ ಒಮ್ಮೊಮ್ಮೆ ತುಂಬ ಮಾತಾಡ್ತೇವೆ, ಆದರೆ ಇವತ್ತು ನಾನು ತುಂಬ ಮಾತಾಡೋದಿಲ್ಲ. ಯಾಕಂತ ಹೇಳಿದರೆ ಇದು ಪೇಮೆಂಟ್ ಇಲ್ಲ. ಹಾಗೆ ಸ್ವಲ್ಪ ಮಾತಾಡಿ ಸ್ವಲ್ಪ ಹೋಗ್ತೇನೆ, ಜಾಸ್ತಿ ಆಯಿತು. ಹಾಗೆ ಒಂದು ಸಾಂಗ್ ಆಡ್ತೇನೆ, ಹಾಗೆ ತೊಂದರೆ ಇಲ್ಲ, ಒಂದು ಸಾಂಗ್ ಆಡ್ತೇನೆ. ಈ ಸಾಂಗ್ ಭಾರಿ ಒಳ್ಳೆ ಸಾಂಗ್ ಇದು ಇಲ್ಲಿಯ ಟೀಚರ್ಸ್ನವರಿಗೆ ಮತ್ತು ನನ್ನ ಫಾದರ್ ಕ್ಲೆಮೆಂಟ್ ಮಸ್ಕರನಸ್ ಅವರಿಗೆ ಹಾಗೂ ಎಲ್ಲ ನನ್ನೊಟ್ಟಿಗೆ ಕಲಿತವರಿಗೆ, ಈಗ ಕಲಿಯುವವರಿಗೆ ಈ ಒಂದು ಸಾಂಗನ್ನು ಡೆಡಿಕೇಟ್ ಮಾಡ್ತಾ ಇದ್ದೇನೆ. ಈ ಸಾಂಗ್ ಭಾರಿ ಒಳ್ಳೆ ಸಾಂಗ್. ಅವರು ಈ ಒಂದು ಸಾಂಗ್ ಒಂದು ಮನೆ ಒಕ್ಕಲಿಗೆ ಆಡಿದ್ದೆ. ಈ ಒಂದು ಸಾಂಗನ್ನು ನಾನು ಮನೆ ಒಕ್ಕಲಿಗೆ ಆಡಿದ್ದು ಅವರು ಮನೆಯನ್ನು ಡೆಮೊಲಿಷ್ ಮಾಡಿದ್ದಾರೆ. ಅದು ಈಗ ಹೊಸತ್ತು ಕಟ್ತಾ ಇದ್ದಾರೆ, ಮತ್ತೆ ಅದು ಆಡ್ತಾರೆ. ಹಾಗಾಗಿ ಹಾಡ್ಬೋದಲ್ಲ? ಹಾಂ, ನೀವು ಕೈ ಚಪ್ಪಳೆ ತಟ್ಟಬೇಕು ಹಾಡಿದಾಗ. ಈಗಲ್ಲ ಹೌದು, ನೀವು ಬಡಿತಾ ಇದ್ದರೆ ನಮ್ಮಂಥ ಕಲಾವಿದರಿಗೆ ಖುಷಿ ಆಗ್ತದೆ. ಹೌದು, ಥ್ಯಾಂಕ್ ಯು. ಬಡಿತಾ ಇರಬೇಕು, ಬಡಿತಾ ಇರಿ. ಮೊನ್ನೆ ಒಂದು ಮಹಿಳಾ ಸಂಘದ ಕಾರ್ಯಕ್ರಮ ಇತ್ತು. ಅಲ್ಲಿ ಮಹಿಳೆಯರೆಲ್ಲ ಎಲ್ಲ ಲೇಡೀಸ್ ಎಲ್ಲ ಬಂದರೆ ಜಾಸ್ತಿ ಬಡಿಯೋದಿಲ್ಲ, ಅವ್ರು ಮಾತಾಡ್ತಾ ಇರ್ತಾರೆ, ಎಲ್ಲ ಮಾತಾಡ್ತಾ ಇದ್ದಾರೆ. ಏನು ಬಡಿಯೋದಿಲ್ಲ, ಪ್ರೋಗ್ರಾಮ್ ಒಳ್ಳೆದಾಗಲಿಲ್ಲ, ಒಬ್ಬರು ಕೂಡ ಬಡಿಯಿಲ್ಲ. ಆದರೆ ಅವರಿಗೆ ಪ್ರೋಗ್ರಾಮ್ ಭಾರಿ ಖುಷಿಯಾಗಿದೆ. ಮರುದಿವಸ 15 ಜನ ಮನೆಗೆ ಬಂದು ಬಡಿದಿದ್ದಾರೆ. ಹೌದು, ಹಾಗೆ ಆಗಬಾರ್ದು, ಇವತ್ತೇ ಬಡೀರಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಧಿಸೋ ರಾಜನನ್ನು, ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಎಂದು ಸೋಲದು ಸೋತಲೆಯ ಭಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಗುಡಿಸಲೇ ಆಗಲಿ ಅರಮನೆ ಆಗಲಿ ಆಟವೇ ನಿಲ್ಲದು, ಎಂದು ಆಟ ನಿಲ್ಲದು. ಅರಿಯರೆ ಇರಲಿ ಕಿರಿಯರೆ ಬರಲಿ ವೇದ ತೋರದು, ಎಂದು ವೇದ ತೋರದು. ಎಲ್ಲವೂ ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯರಿಗಲು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ. ಹಣ್ಣಿನ ಕಾಯೋ ವಿನಯದಿ ಹೀಗೆ, ನಿನ್ನನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಮನೆಗೆ ಬೆಳಕು ಕೊಡುವ ದೀಪವಿದು, ನಂದ ದೀಪವೇ ಇದು.
ಪಾಲಿಸುವಾತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನದು. ಒಂದು ಮುದ್ದಿನ ಕಥೆಯ ಹೇಳಿತು ಈ ಬೊಂಬೆ, ಆ ಕತೆಗಲ್ಲಿದ್ದ ರಾಜನಂಗೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆಯೊಂದೇ ಉಳಿಯುವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ, ಈ ರಾಜನು ಒಬ್ಬ. ಆಡಿಸಿ ನೋಡು ಬೀಳಿಸಿ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಎಸ್, ಥ್ಯಾಂಕ್ ಯು. ಕೈ ಚಪ್ಪಾಳೆ ಕೊಟ್ಟವರಿಗೂ ಧನ್ಯವಾದ, ಕೈ ಚಪ್ಪಾಳೆ ಕೊಡಲಿಕ್ಕೆ ಇರುವವರಿಗೂ ಧನ್ಯವಾದ. ಹೋಗುವಾಗ ಎಲ್ಲಿಯಾದರೂ ಖುಷಿಯಾಗಿ ನೀವು ಕೈ ಚಪ್ಪಾಳೆ ಕೊಡುವ ಅವರಿಗೂ ಧನ್ಯವಾದ, ಎಲ್ರಿಗೂ ಧನ್ಯವಾದ. ತುಂಬ ಆಯಿತು ಮಾತಾಡಿದ್ದು, ತುಂಬ ಹೊತ್ತು ಮಾತಾಡಿದೆ. ಹಾಗಾಗಿ ಇನ್ನು ತುಂಬ ಜನ ಮಾತಾಡಲಿಕ್ಕಿದ್ದಾರೆ, ಅದಕ್ಕೋಸ್ಕರ ಎಸ್ ಬದನಂಚಿತಿ ನಾವು ಯಾವಾಗಲೂ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋ ರೀತಿಯಲ್ಲಿ ನಾವು ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ನನ್ನದನ್ನು. ಹಾಗಾಗಿ ಬದನಂಚಿತಿ ಮಾತಾ ಅನ್ನನಕಲು ಅಕ್ಕನಕಲು ಅಜ್ಜಾಜಿನಕಲು ಆಮೆ ತೆಲದಗಲಿ ಮೀ ತೆಲದಗಲಿ ಬರೀ ತೆಲದಗಲಿ ನಡು ತೆಲದಗಲಿ ಒನಸೇನಕಲು ಒನಸೇರಪನಕಲು ಉದ್ದದಗಲಿ ಕುದ್ಯದಗಲಿ ತೋರದಗಲಿ ಸಬ್ರದಗಲಿ ಮಾತೆರಗಲಿ ಸೊಲ್ಮೇಲೆ ಸಂದಾಯ್ತು ಬಂದೊಂದು ನಿಂತಿರೋ ನಿಪುಣನೆ ಕುಳಿತಿರೋ ಕುಶಲರೆ ಅತ್ತೈತೆ ಚಲಿಸುತ್ತಿರೋ ಮನೆಯಲ್ಲಿ ಮೇಲೆ ಬಂದದೆಲ್ಲ ಬಂಧುಗಳಿಗೆ ಆ ದೇವರು ಆಯುರಾರೋಗ್ಯ ಭಾಗ್ಯ ಸುಖ ಸಂಪತ್ತಿನ ಕರುಣಿಸಲಿ. ಬರುವಂಥ ಕಷ್ಟ ನಷ್ಟಗಳು ದೂರಾಗಿ ಜೀವನದಲ್ಲಿ ಉನ್ನತ ಶ್ರೇಯಸ್ಸು ಅಭಿವೃದ್ಧಿ ಲಭಿಸುವಂತೆ ಆಗಲಿ ಅನ್ನೋ ಮಾತಿನೊಂದಿಗೆ ಮಾತಾಡಿದ್ರಲ್ಲಿ ಸ್ವಲ್ಪ ಜಾಸ್ತಿ ಆಗಿದ್ದರೆ ಕ್ಷಮೆ ಇರಲಿ, ಕಡಿಮೆ ಆಗಿದ್ದರೆ ಕೂಡ ಕ್ಷಮೆ ಇರಲಿ. ಯಾರ್ದಾದ್ರೂ ನನ್ನ ಆತ್ಮೀಯರ ಹೆಸರನ್ನು ಎಲ್ಲಿಯಾದರೂ ಬಿಟ್ಟು ಹೋದರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕಂತ ಹೇಳಿದರೆ ಸಡನ್ ಬರೋದಿಲ್ಲ, ಯಾಕಂತ ಹೇಳಿದರೆ ಒಮ್ಮೆಲೆ ನೆನಪು ಬರೋದಿಲ್ಲ. ಪ್ರಾಯ ಆಯಿತು ನೋಡಿ, ಮನೆಗೆ ಎಲ್ಲಿಯಾದರೂ ಅರ್ಧ ಕೆ ಜಿ ಸಕ್ಕರೆ ತೊಗೊಂಡು ಹೋಗ್ಲಿಕ್ಕೆ ಹೇಳಿದರೆ 1/4 kg ಕೊಂಡು ಹೋಗ್ತೇವೆ ಅಂತ, ಆಗ ಒಮ್ಮೊಮ್ಮೆ ಹೆಸರುಗಳು ಮರೆತು ಹೋಗ್ತದೆ. ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ಯಾವತ್ತೂ ನಮ್ಮ ಸಂಸ್ಥೆಯ ಬಗ್ಗೆ ಪ್ರೀತಿ ಇದೆ. ನೀವೆಲ್ಲರೂ ಇನ್ನು ಮುಂದಿನ ಕಾರ್ಯಕ್ರಮಗಳಿಗೆ ಕೂಡ ಬನ್ನಿ. ನಿಮ್ಮಿಂದ ಆಗುವಂಥ ಸಹಕಾರ, ಈಗ ತುಂಬ ದೊಡ್ಡ ಒಂದು ಇದರಲ್ಲೆಲ್ಲ ಇದ್ದೀರಿ, ಪೋಸ್ಟಲ್ಲೆಲ್ಲ ದೊಡ್ಡ ಪೋಸ್ಟಲ್ಲಿ ಇದ್ದೀರಿ. ಹಾಗಾಗಿ ಈಗ ನಾವಾದರೆ ಕಲಾವಿದರು, ನಮ್ಮ ಹತ್ರ ಏನಿಲ್ಲ, ನಾವು ದಿನ ಮಜೂರಿಗೆ ದುಡಿಯುವವರು. ನೀವಾದರೆ ಹಾಗೆಲ್ಲ ನಿಮಗೆ ಒಳ್ಳೊಳ್ಳೆ ಪೋಸ್ಟ್ ಸಿಗಬೇಕಾದ್ರೆ ಇಂಥ ಸಂಸ್ಥೆಗಳು ಕಾರಣ. ಹಾಗೆ ಹೀಗೆ ಅಂತ ಅಲ್ಲ, ಒಂದು ಪ್ರೀತಿಪೂರ್ವಕವಾಗಿ ಏನಾದರೂ, ದುಡ್ಡು ಶಾಶ್ವತ ಅಲ್ಲ, ದುಡ್ಡೇ ಮುಖ್ಯ ಅಲ್ಲ, ಪ್ರೀತಿ ಮುಖ್ಯ. ನಾವು ಹೋಗುವಾಗ ದುಡ್ಡು ಕೊಂಡೋಗ್ತೇವಾ? ಅದೇ ದುಡ್ಡು ಮುಖ್ಯ ಅಲ್ಲ, ಮನುಷ್ಯತ್ವ ಮುಖ್ಯ, ಯಾವತ್ತು ಪ್ರೀತಿ ಮುಖ್ಯ. ನಾವು ಯಾರು ಕೊಂಡೋಗುವವರಲ್ಲ. ಇವತ್ತು ನಾನು ಇಲ್ಲಿ ಬಂದಿದ್ದೇನೆ, ಹೋಗುವಾಗ ದುಡ್ಡು ಕೊಂಡೋಗ್ತೇನೆ ಫಾದರ್? ಇಲ್ಲ, ಅದೇ ಟೆನ್ಷನ್ ಇವತ್ತೇನಿಲ್ಲ ಅಲ್ವಾ ಅಂತ. ಹಾಗೆ ಅದಕ್ಕೆ ಹೇಳಿದ್ದಾರೆ, ನಾವು ಯಾವತ್ತು 4 ಜನರಿಗೆ ಒಳ್ಳೇದು ಮಾಡಬೇಕಂತೆ. ಆ ಒಂದು ಲೈನಲ್ಲಿ 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು, ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು, ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ, ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ, ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ, ಭೂಮಿಯಲ್ಲಿರುವಂಥದ್ದು ಬಾಡಿಗೆ ಮನೆ, ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ. ಸ್ವಂತ ಮನೆ ಮೇಲೆ ಇದೆ. ಯಾರಾದರೂ ಬಾಡಿಗೆಯಲ್ಲಿರುವವರು ನಾಳೆ ಓನರ್ ಬಂದು ಕೇಳಿದರೆ ಬಾಡಿಗೆಲ್ಲ ಮೇಲೆ ಬನ್ನಿ, ಸ್ವಂತ ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ, ಬರಲು ಏನು ತಂದೆ ಬರದು ಏನು ಹಿಂದೆ, ಒಳಿತು ಮಾಡು ಮನುಷ್ಯ ನೀಗಿರುವುದು 3 ದಿವಸ, ಒಳಿತು ಮಾಡು ಮನುಷ್ಯ ನೀಗಿರುವುದು 3 ದಿವಸ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ದುಡ್ಡು ಮುಖ್ಯ ಅಲ್ಲ ಅಂತ ಇದರಲ್ಲಿ ಬರೆದಿದೆ. ಹಾಗಾಗಿ ದುಡ್ಡು ಮಾಡಬಾರ್ದು ಅಂತಲ್ಲ, ದುಡ್ಡು ಮಾಡಿದರೆ ಬೇರೆಯವರಿಗೆ ಕೊಡಬೇಕು, ಅಷ್ಟೇ ನಮ್ಮದು ಮನುಷ್ಯತ್ವ ಅಂದರೆ ಅಷ್ಟೇ. ನೋಡಿ ನಾವು ಯಾರಿಗೋಸ್ಕರ ದುಡಿಯೋದಲ್ಲ, ನಾನು ನಿಮಗೋಸ್ಕರ ದುಡಿಯುವಂಥದ್ದು. ನಾನು ಇಲ್ಲಿವರೆಗೆ ಎಲ್ಲಿ ಕೂಡ ಕಾರ್ಯಕ್ರಮದಲ್ಲಿ ದುಡ್ಡು ಕೇಳಿ ಹೋದವನಲ್ಲ. ಯಾಕಂತ ಹೇಳಿದರೆ ಈಗ ಸ್ವಲ್ಪ ಕೇಳ್ತೇನೆ, ಮನೆಯದು ಕೆಲಸ ಆಗ್ತಾ ಉಂಟು ಮೇಸ್ತ್ರಿಗೆ, ಅವರು ಸಂಜೆಗೆ ಹೋಗಿ ಕೇಳ್ತಾರಲ್ಲ, ಅದಕ್ಕೋಸ್ಕರ. ಹಾಗೆ ನಂದಿನಿ ಮ್ಯಾಮ್ ಹೇಳಿದರು ಚೈನ್, ಅದು ಒಪ್ಪದ್ದು
ಒಪ್ಪು ಹಾಕಿಸಿ ಬಂದದ್ದು ಅಷ್ಟೇ. ಅದು ನನ್ನದು ಪಪ್ಪ ಕೊಟ್ಟದ್ದು, ಅದಕ್ಕೆ ಒಪ್ಪು ಹಾಕಿ ತಂದದ್ದು. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲ ನನ್ನ ಲೆಕ್ಚರರ್ಸ್ಗೆ, ಫಾದರ್ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಾಗೆ ಸರ್ವೇ ಜನ ಸುಖಿನೋ ಭವಂತು. ವೆರಿ ಮಚ್. ಹೇಗೆ ಖುಷಿ ಆಯ್ತಾ? ಹಳೇ ನೆನಪುಗಳು, ಹಳೇ ಮಾತುಗಳು ಹೊಸ ಜನರೊಟ್ಟಿಗೆ ಅದು ಶೇರ್ ಮಾಡುವಾಗ ಆಗುವಂಥ ಸುಖನೇ ಬೇರೆ ಅಂತ ಹೇಳ್ತಾರೆ. ಸೊ ನಿಮ್ಗೆಲ್ಲರ ಹತ್ರ ಯಾರ ಹತ್ರ ಆದರೂ ಈ 2005, 2003 ಬ್ಯಾಚ್ನವ್ರು ಎಷ್ಟು ಜನ ಇದ್ದಾರೆ? ಕೈ ಎತ್ತಿ. 2004, 2005, 6 ಅಷ್ಟೇ. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಅವರನ್ನು. ಬನ್ನಿ ಬನ್ನಿ ಬನ್ನಿ. ಏನಿಲ್ಲ, ಜಸ್ಟ್ ಒಂದು ಅವ್ರ ಹತ್ರ ನಿಮ್ಮ ಹತ್ರ ಮಾತಾಡುವಂಥದ್ದು ಏನೂ ಇಲ್ಲ, ನಿಮ್ಮ ಹತ್ರ ಮಾತಾಡುವಂಥದ್ದು ಏನಿಲ್ಲ, ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ. ಆಮೇಲೆ 8, 9, 10, 2008, 9, 2008, 2009 ಏನಿಲ್ಲ, ಯಾವುದೇ ಮಾತಾಡ್ಲಿಕ್ಕಿಲ್ಲ, ಏನು ಮಾತಾಡ್ಲಿಕ್ಕಿಲ್ಲ. ದಾಲ ಪಾತೆರೇಜ್ ಇಜಿ ಜಸ್ಟ್ ಲೆಪ್ಪು ನಾತು ಒಮ್ಮೆ ಅದು ಮೂಮೆಂಟ್ಸಿಗೋಸ್ಕರ ಅಷ್ಟೇ, ಜಸ್ಟ್ ಫಾರ್ ದ ಮೂಮೆಂಟ್ಸ್. ದಯವಿಟ್ಟು 2008, 2009, 2010 ಬನ್ನಿ. 2008, 2009, 10 ಅಷ್ಟೇ, ಜಸ್ಟ್ ಫಾರ್ ದ 90s ಮೆಮೊರೀಸಿಗೋಸ್ಕರ ಅಷ್ಟೇ. ಸೊ ಈಗೆಲ್ಲ ಜನ್ರೇಷನ್ ಝಿ ಕಿಡ್ಸ್ ಇದ್ದಾರೆ. ಸೊ ಆ 90ಸ್ದೊಂದು ಮೆಮೊರಿ ರೀಕ್ರಿಯೇಟ್ ಮಾಡಲಿಕ್ಕೋಸ್ಕರ ಮಾತ್ರ ಅಷ್ಟೇ. ಎಸ್, ಬನ್ನಿ ದಯವಿಟ್ಟು ರಾಜೇಶ್ ಆಚಾರ್ಯ, ಮಹೇಶ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಮಹೇಶ್ ಹಾಗೂ ರಾಜೇಶ್ ಅವರನ್ನು, ಹಾಗೂ ದ ಮೋಸ್ಟ್ ಹ್ಯಾಂಡ್ಸಮ್ ಗಾರ್ಜಿಯಸ್ ಜಾನಿ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಆ ಟೈಮಲ್ಲಿ ನಮ್ಮನ್ನು ಕಲಿಸಿದಂಥ ಮೇಡಮ್ಸ್ ಜಾನೆಟ್ ಮ್ಯಾಮ್, ಮತ್ತು ವೀಣಾ ಮ್ಯಾಮ್, ಸುಚಿತ್ರಾ ಮ್ಯಾಮ್, ನಂದಿನಿ ಮ್ಯಾಮ್, ಪ್ರಮೀಳಾ ಮ್ಯಾಮ್, ಮನೋರಮಾ ಮ್ಯಾಮ್, ಉಮೇಶ್ ಸರ್, ದಿವ್ಯಾ ಮ್ಯಾಮ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಏನಿಲ್ಲ, ಜಸ್ಟ್ ಒಂದು ರೀಕ್ರಿಯೇಟ್ ಅಷ್ಟೇ, ಅಷ್ಟೇನು. ಎಸ್, ಬಲೆ ಎಸ್ ಮ್ಯಾಮ್. ಯಾಕಂದರೆ ಈ ಮೂಮೆಂಟ್ಸ್ ಸಿಗಬೇಕಾದ್ರೆ ನಮಗೆ ಆಲ್ಮೋಸ್ಟ್ 20 ವರ್ಷ ಆಯಿತು. ಸೊ ಆಫ್ಟರ್ 20 years ನಾವೆಲ್ಲರೂ ಹೀಗೆ ಸಿಗಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದು ಒಳ್ಳೆಯ ವಿಚಾರ ಅಂತ ಹೇಳ್ಬೋದಲ್ವಾ? ಹೌದಲ್ವಾ? ಓಕೆ ಆಕಾಶ್, ಓಕೆ. ಹಾಗೇನೇ ಎಸ್, ತುಂಬ ಖುಷಿ ಆಗ್ತಾ ಉಂಟು ನೋಡಬೇಕಾದ್ರೆ ಈ ಒಂದು ಮೂಮೆಂಟ್ಸನ್ನು. ದಯವಿಟ್ಟು ನಮ್ಮ ಫೋಟೋಗ್ರಾಫರ್ಸ್, ವಿಡಿಯೋಗ್ರಾಫರ್ಸ್, ಪ್ಲೀಸ್ ಕ್ಯಾಪ್ಚರ್ ದಿಸ್ ಬ್ಯೂಟಿಫುಲ್ ಮೂಮೆಂಟ್. ಸೊ ದಿಸ್ ಈಸ್ ದ, ಅಲ್ಲ ನಾನು ಇಲ್ಲಿ ಇರಬೇಕಲ್ಲ. ಓಕೆ, ಒಂಜಿ ಫೋಟೋ ತೆಪ್ಪಲೆ ಯಾನೇ ಎಲ್ಲಿ ಅದ ತೋಜ್. ನಾವು ಕಾಲೇಜಲ್ಲಿರುವಾಗ ಸಹ ಹೀಗೆ ಎಲ್ಲರ ಹೆಸರು ಮರ್ತೇ ಹೋಗುದು. ಲಾಸ್ಟಿಗೆ ನಾನು ಬತ್ತಿತ್ತ ಮಾರೆ, ಲೇದಿ ನೇಚರ್ ಮಾರೆ ನಾನು ಅಂತ ಹೇಳ್ಬೋದು. ಬನ್ನಿ ಆಯ್ತಾ? ನಮ್ಮ ಪ್ರವೀಣ್ ಎಲ್ಲಿದ್ದಾರೆ? ಪ್ರವೀಣ್ ಎಲ್ಲಿ? ಪ್ರವೀಣ್ ಆಕ್ಚುಲಿ ದಿಸ್ ಈಸ್ ದ ನಟೋರಿಯಸ್ ಬ್ಯಾಚ್ ಅಂತಲೇ ಹೇಳ್ಬೋದು. ಒಂದು ಹಲೋ ಓಕೆ. ಸೊ ಎಸ್, ಆ್ಯಕ್ಚುಲಿ ನಮಗೆ ಕಲಿಸ್ಬೇಕಾದ್ರೆ ಇಂಥ ಕೋಟ್ ಎಲ್ಲ ಇರಲಿಲ್ಲ. ಓಕೆ, ಥ್ಯಾಂಕ್ ಯು. ಒಂದು ನಿಮಿಷ, ಇಷ್ಟು ಥಮ್ಸ್ ಅಪ್ ಮಾಡ್ತೀರಾ? ಥಮ್ಸ್ ಅಪ್ ಅಂತ. ಓಕೆ, ಇವರು ಭಾರಿ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದಾರೆ ಎಲ್ಲರ್ಸ್. ನಾವು ಹಳೇ ವಿದ್ಯಾರ್ಥಿಗಳು, ನಮ್ದು ಹಳೇ ಸ್ಟೈಲಾ? ಎಸ್,
ಓಕೆ, ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳ್ಬೇಡಿ, ನಾವು ಓಲ್ಡ್ ಸ್ಟೂಡೆಂಟ್ ಅಲ್ವಾ ಮಾರೆ. ನಾವು ಇದು ಯಾಕೆ ಅಂದರೆ 90s ಅಂತ ಹೇಳ್ತಾರೆ, ಸೊ ಆ ಉದ್ದೇಶಕ್ಕಷ್ಟೇ. ಇದೆಲ್ಲ 90s, ಎಲ್ಲ ಪ್ರಾಯ ಆಗಿದೆ, ಎಲ್ಲ ಆಂಟಿಗಳಾಗಿದ್ದಾರೆ ನನ್ನನ್ನೊಂದು ಬಿಟ್ಟು. ಓಕೆ, ನಮ್ಮ ಬಗ್ಗೆ ನಮ್ಮ ಪ್ರಿನ್ಸಿಪಾಲ್ ಆದಂಥ ಪ್ರಮೀಳಾ ಮ್ಯಾಮ್ನವರು ಒಂದೆರಡು ಮಾತು ಹೇಳಬೇಕಷ್ಟೇ. ನಾವು ಇರುವಾಗ ಇದ್ದಂಥದ್ದಕ್ಕೂ ಇವಾಗ ಇರುವಂಥದ್ದಕ್ಕೂ ಒಂದು ಸಣ್ಣ ವ್ಯತ್ಯಾಸ ಏನಾದರೂ ಇದ್ದರೆ ಯು ಕ್ಯಾನ್ ಸ್ಪೀಕ್ ಇನ್ ಇಂಗ್ಲೀಷ್ ಮ್ಯಾಮ್, ನೋಡಿ ಅರ್ಥ ಆಗ್ತದೆ ನಮಗೆ ಅಷ್ಟು. ಎರಡೂ ಭಾಷೆಯಲ್ಲಿ ಹೇಳ್ತೇನೆ. ಮೊದಲಿನ ಬ್ಯಾಚ್, ಈ ಬ್ಯಾಚ್ ಮಾನವೀಯತೆಯ ಗುಣದಿಂದ ತುಂಬಿದ ಬ್ಯಾಚ್. ಯಾಕಂದರೆ ಖಂಡಿತ, ಯಾಕೆ ಹೇಳಿದ್ರೆ ಅಷ್ಟು ವರ್ಷ ಆದರೂ ಕೂಡ ಅವರಾಗಿಯೇ ಕಾಲೇಜಿಗೆ ಬಂದಿದ್ದಾರೆ. ಎಸ್ಪೆಷಲಿ ಐ ವಾಂಟ್ ಟು ಟೆಲ್ ಮಿಸ್ಟರ್ ಅನಿಲ್, ದೋ ಹಿ ಈಸ್ ಇನ್ such a higher position among all of us. He himself came, next time he came along with his family, taking his small children, and he enjoyed with us. And all of you, Dr. Prima Shweta or Limina, she is working here, and Manju, definitely, though he is such a renowned person, he is down to earth. And all of you, ಎಲ್ಲರ ಬಗ್ಗೆ ನೆನಪಿದೆ. ಅದಕ್ಕೆ ಹೇಳಿದೆ, ನಮ್ಮ ಇವರು ಜಡೆ ಕೋಲಾಟ ಫಸ್ಟ್ ಟೈಮ್ ರಾಜೇಶ್ ಆಚಾರ್ಯ ಜಡೆ ಕೋಲಾಟ ಮಾಡಿದವರು ಇನ್ನೂ ನೆನಪಿದೆ, ಅದು ಮುಂದಕ್ಕೂ ನೆನಪುಳಿತದೆ. ನಮ್ಮ ಆಕಾಶ್ ಪೋಖ್ರಿ ಪೋಖ್ರಿ ಪೋಖ್ರಿ, ಪೆಟ್ಟಿಗೂ ರೆಡಿ, ನಗಲು ರೆಡಿ, ಏನು ಕೆಲಸ ಮಾಡಲಿಕ್ಕೂ ತಯಾರು. ಎಲ್ಲಿ ಹೋದರೂ ಆಕಾಶ್. ಸ್ಟಾಫ್ ರೂಮಿಂದ ಹತ್ತಿರ ಕ್ಲಾಸ್ ಇತ್ತು, ಪ್ರತಿ ಫ್ರೀ ಪೀರಿಯಡ್ಗೆ ಯಾರು ಇದ್ದಾರಾ? ಅಕ್ಕ ತುಂಬ ಒಳ್ಳೆಯವರು, ಅಕ್ಕ ಪೋಖ್ರಿ ಮಾಡಲಿಲ್ಲ, ಬಟ್ ತುಂಬ ನಗಾಡಿಕೊಂಡು ತುಂಬ ನೆನಪಿಟ್ಟುಕೊಂಡಿದ್ದಾರೆ. ಶಿ ಈಸ್ ಆ್ಯಕ್ಚುಲಿ ಅ ಡಿಗ್ನಿಫೈಡ್ ಲೇಡಿ. ತಮ್ಮ ಮತ್ತು ಅಕ್ಕ ಮತ್ತು ಈ ಫಸ್ಟ್ 10 ವರ್ಷದ ಬ್ಯಾಚ್ ರಿಯಲಿ ಬ್ಯೂಟಿಫುಲ್. ಡಸಂಟ್ ಮೀನ್ ದ್ಯಾಟ್ ಯು ಆಲ್ ಆರ್ ಆಲ್ಸೋ ಗುಡ್, ಯು ಆರ್ ಆಲ್ ಪ್ರೆಷಸ್ ಟು ಅಸ್. ನೀವೆಲ್ಲರೂ ಪ್ರೆಷಸ್ ನಮಗೆ. ಬಟ್ ದ ಟೈಮ್ ಬಿಫೋರ್, ಲೈಕ್ 2001 to 2010-11, that batch is, the nature and everything is different. After that, the nature of students is different. It is not your fault, but after that some other specialities you had. ತುಂಬ ಸ್ಪೆಷಾಲಿಟೀಸ್ ಮತ್ತಿನ ಬ್ಯಾಚಲ್ಲಿತ್ತು. ಆದರೆ ಈ ಫಸ್ಟ್ 10 ವರ್ಷದ ಬ್ಯಾಚ್ ಮೆಮೊರೇಬಲ್ ಬ್ಯಾಚ್. ವಿ ಲವ್ ಯು. ಸೊ ಯಾರಿಗೆಲ್ಲ ಜಾನೆಟ್ ಮ್ಯಾಮ್ ಮಾತಾಡಬೇಕು? ಎಷ್ಟರಿಗೆ ಜಾನೆಟ್ ಮ್ಯಾಮ್ ಮಾತಾಡಬೇಕು? ಸೊ ತುಂಬ ಇಷ್ಟಪಡ್ತಿದ್ದ ಮೇಡಮ್ ಅವ್ರು ಇಂಗ್ಲೀಷ್ ಕ್ಲಾಸಿಗೆ ಬರುವಾಗಲೇ ಭಾರಿ ಖುಷಿ ಆಗ್ತಿತ್ತು ನಮಗೆ ಒಂದು ಟೈಮಲ್ಲಿ. ಸೊ ದಯವಿಟ್ಟು ಪ್ಲೀಸ್ ಫ್ಯೂ ವರ್ಡ್ಸ್ ಮ್ಯಾಮ್, ಫ್ಯೂ ವರ್ಡ್ಸ್. Today ma'am, I am also one among you all. So it's really nice to, we are delighted to have you back here. You belong to a family. We all belong to Saint Sebastian family. So hearty welcome to you all. Keep coming and keep encouraging us, keep appreciating us, keep praising us. I liked what Naveen said. Ma'am is the same. Her charm has not faded. I'm still beautiful. Thank you. Yeah. Thank you, thank you, thank you. ಮೇಡಮ್ ಹೇಳ್ತಿದ್ದಾರೆ ಅವ್ರು ಆದ್ರೂ ಅಷ್ಟೇ ಕ್ಲಾಸ್ ಆಗುವಾಗ ಸಹ ಆಯ್ತು ಬೇಗ ಹೋಗೋ ದ ಸೇಮ್ ವೇ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್. ಸೊ ನಮ್ಮ ಎಲ್ಲ ಮ್ಯಾಮ್ನವರು ಇದ್ದಾರೆ, ತುಂಬ ಖುಷಿ ಆಯಿತು. ದಯಮಂತದ್ದು ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ ಬರ್ತದೆ ಒಂಜಿ ಕಾರ್ ಪತ್ತಗ ನಮ್ಮ ಮ್ಯಾಮ್ಸ್ದ. ಓಕೆ, ದಟ್ ಇಸ್ ಅ ಸ್ಮಾಲ್ ಗೆಸ್ಟರ್ಸ್. ದಯವಿಟ್ಟು ಎಲ್ಲ ಆಶೀರ್ವಾದ ಮಾಡಬೇಕು. ಯಾಕಂದರೆ ಗುರುಗಳ ಆಶೀರ್ವಾದ ತುಂಬ ಮುಖ್ಯ ಅಂತ ಹೇಳ್ತಾರೆ. ಗುರುಗಳ ಆಶೀರ್ವಾದ ಇಲ್ಲದಿದ್ದರೆ
ನಾವು ಜೀವನದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಷ್ಟು ಬುದ್ಧಿವಾದ ನಮಗೆ ಹೇಳ್ತಾ ಇದ್ರು. ಕೆಲವು ಬುದ್ಧಿ ಮಾತನ್ನು ಕೇಳಿದ್ದೇವೆ, ಕೆಲವು ಬುದ್ಧಿ ಮಾತನ್ನು ಕೇಳಿಲ್ಲ. ಸೊ ನಮ್ಮ ಗುರುಗಳ ಆಶೀರ್ವಾದ ಸಭಾ ನಮ್ಮೊಂದಿಗೆ ಇರಲಿ ಅಂತೆಲ್ಲ ನಮ್ಮೆಲ್ಲರ ಒಂದು ಹರಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಮ್ಯಾಮ್. ಇಟ್ಸ್ ಅ ಬ್ಯೂಟಿಫುಲ್ ಮೂಮೆಂಟ್ ಸರ್, ದಟ್ ಈಸ್ ಅ ಕ್ರಿಯೇಟೆಡ್. ನಮ್ಮ ಪ್ರಮೀಳಾ ಮ್ಯಾಮ್ ಹೇಳಿದರು, ತುಂಬ ಓಲ್ಡ್ ಸ್ಟೂಡೆಂಟ್ಸ್ ಇದ್ದೀರಿ, ಆಮೇಲೆ ಬಂದವರು 2010 ನಂತರ 11, 12, 13, 14, 15, 16, 17, 18, 19, 20. ಸೊ ನಿಮಗೂ ಕೂಡ ಒಂದು ಜೋರಾದ ಚಪ್ಪಾಳೆಯನ್ನು ನೀವು ಕೊಡಬೇಕು. ಯಾಕಂದರೆ ನನಗೂ ಆಸೆ ಉಂಟು ಎಲ್ಲರನ್ನೂ ಸ್ಟೇಜಿಗೆ ಬರೆಸಿ, ಆಮೇಲೆ ನಿಮಗೂ ಆ ಥರದ್ದು ಮಾಡಬೇಕು ಅಂತ. ಸಮಯದ ಸ್ವಲ್ಪ ಅಭಾವ ಉಂಟು. ಪ್ರತಿ ವರ್ಷ ಕೂಡ ಇಂಥ ಒಂದು ಕಾರ್ಯಕ್ರಮ ಮಾಡುವಂಥ ಇಚ್ಛೆಯನ್ನು ನಮ್ಮ ಪ್ರಮೀಳಾ ಮ್ಯಾಮ್ ಇಟ್ಕೊಂಡಿದೆ. ಸೊ ಆ ಸಮಯದಲ್ಲಿ ದಯವಿಟ್ಟು ನಾವು ಅಂತ ಒಂದು ಅವಕಾಶ ಕೊಡ್ತೇವೆ. ಸೊ ಹಾಗೆಯೇ ನಿಮ್ಗೆ ಏನಾದರೂ ಆ ಥರದ ಮೂಮೆಂಟ್ಸ್ ಕ್ರಿಯೇಟ್ ಮಾಡಬೇಕಂತ ಇದ್ದರೆ ನಮ್ಮ ಸೆಲ್ಫಿ ಸ್ಪಾಟ್ ಉಂಟು. ಆ ಮೂಮೆಂಟನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು ಬೇಕಾದರೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಹೇಳಿದರು ಮೋಸ್ಟ್ ನಟೋರಿಯಸ್ ಸ್ಟೂಡೆಂಟ್ ಅಂತ, ತುಂಬ ತರಲೆ ಮಾಡ್ತಿದ್ದಂಥ ಸ್ಟೂಡೆಂಟ್ ಮಿಸ್ಟರ್ ಆಕಾಶ್ ಶೆಟ್ಟಿ, ದಯವಿಟ್ಟು ಒಮ್ಮೆ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸೊ ಪ್ಲೀಸ್ ವೆಲ್ಕಮ್ ಆಕಾಶ್ ಶೆಟ್ಟಿ. ಇವರು ತಮ್ಮ ಕಬಡ್ಡಿ ಕ್ಷೇತ್ರದಲ್ಲಿ ಬಹಳಷ್ಟು ಹೆಸರು ಮಾಡಿದಂಥ ವ್ಯಕ್ತಿ, ಕೋಚ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ಹಳೆಯ ವಿದ್ಯಾರ್ಥಿ. ಸೊ ಅವರ ಒಂದು 2 ಹಿತನುಡಿಗಳನ್ನು ನಮ್ಮ ಸ್ಕೂಲ್ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಆಕಾಶ್ ಶೆಟ್ಟಿ ಅಂತ, ಈಗ ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ ಮತ್ತು ಕಬಡ್ಡಿ ಕೋಚ್ ಆಗಿದ್ದೇನೆ. ಯಾರ ಆಶೀರ್ವಾದ ಅಂತ ಗೊತ್ತಿಲ್ಲ, ದೇವರ ಆಶೀರ್ವಾದ. 98 ನಾನು 1997ಇಂದ 2010ವರೆಗಿದ್ದೆ ಈ ಕಾಲೇಜ್. ನಾನು 12 ಇಯರ್ಸ್ ಇಲ್ಲಿದ್ದವ ಸೆಬೆಸ್ಟಿಯನಲ್ಲಿ, 1ನೇ ಕ್ಲಾಸಿಂದ 2nd ಇಯರ್ PUC ವರೆಗಿದ್ದೆ. ಹಾಗಾಗಿ ನನಗೆ ಇಲ್ಲಿ A to Z ಎಲ್ಲ ಗೊತ್ತು. ನಾವು ಯಾವತ್ತು ಬಸ್ಸಲ್ಲಿ ಬಂದವರಲ್ಲ, ನಾವು ಸೂರ್ಯಖಂಡದಿಂದ ಬಂದವರು. ಸೂರ್ಯಖಂಡದಿಂದ ನಡ್ಕೊಂಡು ಅಲ್ಲಿ ಗುಡ್ಡದಲ್ಲೆಲ್ಲ ಹುಲಿಯೆಲ್ಲ ಎಲ್ಲ ಹೆದರಿಸ್ತಾ ಇದ್ರು, ಹುಲಿಯೆಲ್ಲ ಉಂಟಲ್ಲಿ ಗುಡ್ಡದಲ್ಲಿ ಅಂತೆಲ್ಲ, ಆ ಥರ ಎಲ್ಲ ನಡ್ಕೊಂಡು ಬರ್ತಾಯಿದ್ವು. ಬಸ್ಸಲ್ಲಿ ಬರಲಿಕ್ಕೆ ಅಷ್ಟು ಫೆಸಿಲಿಟಿ ಇರಲಿಲ್ಲ. ಹಾಗೆ ಬ್ಯಾಕ್ಗ್ರೌಂಡ್ ತುಂಬ ಪ್ರಾಬ್ಲಮ್ ಇತ್ತು ನಮಗೆ, ತುಂಬ ಕಷ್ಟದಿಂದ ಬಂದವರು. ಹಾಗಾಗಿ ಸಂಜೆ ಹೋಗಿ ಕಲಿಯೋ ವಿಷಯ ಇಲ್ಲ. ಕಾಲೇಜಲ್ಲಿ ಎಲ್ಲ ಈಗ ಸಹ ಹೇಳ್ತಿದ್ದಾರೆ, ಅಲ್ಲಿ ಕೆಲವು ಮ್ಯಾಮ್ನವರು ನನ್ನನ್ನು ಅಲ್ಲಿ ಶೆಟ್ಟಿಯಲ್ಲಿ ಒಬ್ಬ ದೊಡ್ಡ ರೌಡಿ ಆಗ್ತಾನೆ ಅಂತ ಹೇಳ್ತಿದ್ರು ನನಗೆ. PUC ಯಲ್ಲಿರುವಾಗ ಕೆಲವರು ತಮಾಷೆಗೆ ಹೇಳ್ತಿದ್ರು ನನಗೆ. ಇಲ್ಲಿ ನಮ್ಮದೊಂದು ಗ್ರೂಪ್ ಇತ್ತು, ಅದು ಹಾಗೆ ಇತ್ತು ಗ್ರೂಪ್ ಸಹ. ನಾವು ಕ್ಲಾಸಲ್ಲಿ ಇರಲಿಲ್ಲ, ಗ್ರೌಂಡಲ್ಲಿ ಇರ್ತಿದ್ವು, ಸ್ಪೋರ್ಟ್ಸ್ ಮತ್ತು ಅದರ್ ಆ್ಯಕ್ಟಿವಿಟೀಸ್ ಗೇಟಿಂದ ಹೊರಗಡೆ. ಹಾಗಾಗಿ ಮಂಜುರೈ ಅಣ್ಣ ನಮ್ಮದು 4 ವರ್ಷ ಸೀನಿಯರ್ ಬ್ಯಾಚ್. ನಾವೊಂದು 8th ಅವರು 2nd ಇಯರ್ PUC ಯಲ್ಲಿದ್ದರು. ಅವ್ರದ್ದು ನಾವು ದೊಡ್ಡ ಫ್ಯಾನ್. ಯಾಕಂದರೆ ಅದರ್ ಆ್ಯಕ್ಟಿವಿಟೀಸ್ ಇದ್ದವರೇ ಜಾಸ್ತಿ ಹೆಸರು ಮಾಡೋದು, ಎಜುಕೇಷನಲ್ಲಿ ಹೈ ಇದ್ದವ್ರು ಹೆಸರು ಮಾಡೋದು ಕಡಿಮೆ. ಹಾಗಾಗಿ ನಾವು ಅವರು 235 ಆದರೆ ಸ್ವಲ್ಪ ಆಚೆ ಈಚೆ ಅಷ್ಟೇ ನಮ್ಮದು ಟೋಟಲ್ ಮಾರ್ಕ್. ಪಾಸಾದದೇ ಭಾರಿ ಕಷ್ಟದಲ್ಲಿ. ಆದರೆ ಇವತ್ತಿಗೆ ನಿಮ್ಮ ಮುಂದೆ ಮಾತಾಡುವಷ್ಟೊಂದು ನಮಗೆ ಧೈರ್ಯ ಬಂದಿದೆ. ಯಾಕಂದರೆ ಅಲ್ಲಿ ಕೂತ್ಕೊಂಡು ಮಾತಾಡೋದು ತುಂಬ ಈಸಿ, ಇಷ್ಟು ಜನರನ್ನು ಫೇಸ್ ಮಾಡಿ ಮಾತಾಡೋದು, ಹಾಗೆ ಸ್ಟೇಜ್ ಮೇಲೆ ನಿಂತು ಮಾತಾಡೋದಕ್ಕೆ ಸಹ ಒಂದು ವಿಲ್ ಪವರ್ ಬೇಕು. ಅದಿಲ್ಲದೆ ಮಾತಾಡಲಿಕ್ಕೆ ಆಗೋದಿಲ್ಲ. ಯಾರು ಬೇಕಾದರೆ ಕೇಳಿ, ಕೆಲವು ಹೊಸ ಮಕ್ಕಳನ್ನು ಕರೆದೊಮ್ಮೆ ಸ್ಟೇಜಲ್ಲಿ ಮಾತಾಡಿ ಅಂದರೆ ನಡುಕ್ತಾರೆ. ಆದರೆ ಇವತ್ತಿಗೆ ಎಜುಕೇಷನ್ ಅನ್ನೋದೊಂದು ನಮ್ಮನ್ನು ಒಂದು ಲೆವೆಲಿಗೆ, ಸಣ್ಣ ಏಜಿಂದ ಸ್ಪೋರ್ಟ್ಸನ್ನೇ ನಂಬಿ ಬಂದೆ. 5ನೇ ಕ್ಲಾಸಿಂದ ಕಬಡ್ಡಿ ಆಡ್ತಾ ಬಂದೆ ಇದೇ ಗ್ರೌಂಡಲ್ಲಿ. ಉರ್ಬನ್ ಸರ್ ಅಂತಿದ್ರು, ಎಕ್ಸ್ಪೈರ್ ಆದರು. ಅವರನ್ನು ಈ ಟೈಮಲ್ಲಿ ನೆನೀಲೇಬೇಕು. ಯಾಕಂದರೆ ಕೆಲವೊಮ್ಮೆ ಮಧ್ಯಾಹ್ನ ಊಟ ಮಾಡದೆ ಕೂತ್ಕೊಂಡಿರುವಾಗ ಅವ್ರು ನನಗೆ 20-30 ರೂಪಾಯಿ ಕೊಟ್ಟು ಹೋಗಿ ಊಟ ಮಾಡಿ ಬಾ ಅಂತ ಓಡಿಸಿದ್ದು ನೆನಪುಂಟು ನನಗೆ. ಅದೇ ರೀತಿ ಹರಿನಾಕ್ಷ್ ಸರ್ ಆಗಿರ್ಬೋದು. ಹರಿನಾಕ್ಷ್ ಸರ್ ಅವತ್ತು ಹೀಗೆ ಇದ್ದರು, ಇವತ್ತಿಗೂ ಸಹ ಹಾಗೆ ಇದ್ದಾರೆ. ಹೇಗೆ ಅಂತ ಗೊತ್ತಿಲ್ಲ, ಫಿಟ್ನೆಸ್ ಹೇಗೆ ಮೇಂಟೈನ್ ಮಾಡ್ತಾರಂತ. ಅದೇ ರೀತಿ ನಮ್ಮ ಇಂಗ್ಲೀಷ್ ಮ್ಯಾಮ್ ಆಗಿರ್ಬೋದು, ಕೆಲವು ಮ್ಯಾಮ್ನವ್ರು ಇದ್ದಾರೆ, ಅವರನ್ನು ನೋಡುವಾಗ ಆಶ್ಚರ್ಯ ಆಗ್ತದೆ. 15-16 ವರ್ಷ ಆಯ್ತು ನಾವು ಈ ಕಾಲೇಜ್ ಬಿಟ್ಟೋಗಿ, ಇವತ್ತಿಗೂ ಅವ್ರು ಹಾಗೇ ಇದ್ದಾರೆ.
ಇಲ್ಲಿ ಯಾವ ರೀತಿದು ಪ್ರಮೀಳಾ ಮ್ಯಾಮ್ ಫುಡ್ ಕೊಡ್ತಾರೆ ಅಂತ ಗೊತ್ತಿಲ್ಲ. ಅವತ್ತಿಗೆ ತುಂಬ ಸಪೋರ್ಟ್ ಮಾಡ್ತಿದ್ರು. ಮನೆಯಲ್ಲಿ ತುಂಬ ಕಷ್ಟ ಇತ್ತು. ಆದರೆ ಸಣ್ಣ ಏಜಿಂದಲೇ ನನಗೊಂದು ಧೈರ್ಯ ಇತ್ತು, ನಾನು ಏನಾದರೂ ಒಂದು ಅಚೀವ್ ಮಾಡಿಯೇ ಮಾಡ್ತೇನಂತ. ನನಗೆ ತುಂಬ ಧೈರ್ಯ ಇತ್ತು. ನಾನು ಇವತ್ತಿಗೆ ಹೇಳ್ತೇನೆ, ಈ ಸ್ಟೇಜಲ್ಲಿ ನಿಂತಿದ್ದೇನೆ, ನಾನು ಸುಮ್ಮನೆ ಈ ಸ್ಟೇಜಲ್ಲಿ ನಿಲ್ಲಿಲ್ಲ. ನಾನು ತುಂಬ ಕಷ್ಟ ಬಂದಿದ್ದೇನೆ. ನಾನು ಸ್ವಂತ ಕಷ್ಟ ಬಂದು ಈ ಲೆವೆಲ್ಗೆ ಬಂದವ, ನನಗೆ ಗೊತ್ತುಂಟು. ಯಾಕೆಂದರೆ ತಂದೆ ತಾಯಿ ಕಷ್ಟವನ್ನು ನೋಡಿ ನಾನು ಕಲಿತೆ, ನಾನು ದೊಡ್ಡವನಾದಮೇಲೆ ತಂದೆ ತಾಯಿಗೆ ಕಷ್ಟ ಆಗಬಾರ್ದಂತ. ನಾನೊಂದು ಏಜಿಗೆ ಬರುವಾಗ ತಂದೆ ತಾಯಿಯನ್ನೊಂದು ಲೆವೆಲಲ್ಲಿ ನಿಲ್ಲಿಸಬೇಕಂತ ನಾನೊಂದು ಆವಾಗಲೇ ಫಿಕ್ಸ್ ಆದೆ. 7th ಸ್ಟ್ಯಾಂಡರ್ಡಿಂದ ನಾನು ಪಾರ್ಟ್ ಟೈಮ್ ಜಾಬಿಗೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅವತ್ತು ಹೋಗ್ತಿದ್ದವ ಇವತ್ತಿಗೂ ಜಾಬ್ ಹೋಗ್ತಾನೆ ಇದ್ದೇನೆ. ಆಫ್ಟರ್ 8th ಸ್ಟ್ಯಾಂಡರ್ಡ್ ನಾನು 1 ರೂಪಾಯಿ ಮನೆಯಿಂದ ತಗೊಳ್ಳಿಲ್ಲ. ಬೇಕಾದರೆ ನನ್ನ ಅಕ್ಕ ಇದ್ದಲ್ಲ ಹೇಳಿ, ಅವಳ ಮುಂದೆ ಮಾತಾಡ್ತಿದ್ದೇನೆ, ಸುಳ್ಳು ಮಾತಾಡ್ತಿಲ್ಲ. ಆಫ್ಟರ್ 8th ಸ್ಟ್ಯಾಂಡರ್ಡ್ ನಾನು 1 ರೂಪಾಯಿ ಮನೆಯಿಂದ ತಗೊಳ್ಳಿಲ್ಲ. ನಾನೇ ಪಾರ್ಟ್ ಟೈಮ್ ಜಾಬಿಗೆ ಹೋದೆ, ನಾನೇ ಫೀಸ್ ಕಟ್ಟಿದೆ. ಅದರಲ್ಲಿ ಉಳಿದದನ್ನು ನಾನು ಮನೆಗೆ ಕೊಡ್ತಾ ಇದ್ದೆ. ಅಕ್ಕಂದಿರು ಸಹ ದುಡಿತಾ ಇದ್ರು. ಆದರೆ ನನ್ನ ಖರ್ಚಿಗೆ ನಾನೇ ದುಡಿತಾ ಇದ್ದೆ. ಅವತ್ತಿಗೆ ತಿಂಗಳಿಗೆ ಇಷ್ಟ ಅಂತ ಕೊಡ್ತಿದ್ದೆ. ಇವತ್ತಿಗೆ ತಿಂಗಳಿಗೆ ಒಂದು ಅಮ್ಮನ ಕೈಯಲ್ಲಿ 1ನೇ ತಾರೀಕಿಗೆ 15,000 ಕೊಡ್ತೇನೆ. ಇವತ್ತಿಗೂ ಅಮ್ಮನಿಗೆ ಪರ್ಫೆಕ್ಟಾಗಿ ಗೊತ್ತಿರಲಿಕ್ಕಿಲ್ಲ ನನಗೆ ಎಂಥ ಜಾಬ್ ಅಂತ. ಆದರೆ ಮಗನ ಮೇಲೆ ಧೈರ್ಯ ಇತ್ತು, ಅವ್ರು ದುಡ್ದು ನನ್ನನ್ನು ಗ್ಯಾರಂಟಿ ಸಾಕ್ತಾನಂತ. ಹಾಗಾಗಿ ನಮಗೆ ಮೊದಲಿಗೆ ಬರೋದು ತಂದೆ ತಾಯಿ ಪ್ರೀತಿ ಮಾತ್ರ. ನಾನು ಹೇಳ್ತೇನೆ, ಇವತ್ತಿಗೆ ಗುರುಗಳ ನೆನಪಾಗಿದೆ ಇಷ್ಟು ಜನರಿಗೆ. 15 ವರ್ಷದಿಂದ ನಾವು ವೆಯ್ಟ್ ಮಾಡ್ತಿದ್ದು ಈ ದಿನಕ್ಕೋಸ್ಕರ. ಪ್ರಮೀಳಾ ಮ್ಯಾಮ್, ನಿಮ್ಮ ಮುಂದೆ ಹೇಳ್ತೇನೆ, ಇವತ್ತು ನಿಮ್ಮಿಂದಾಗಿ ಓಲ್ಡ್ ಸ್ಟೂಡೆಂಟ್ ಎಲ್ಲ ಈ ಕಾಲೇಜ್ಗೆ ಬರುವಾಗಾಯಿತು. ಯಾಕಂದರೆ ಎಜುಕೇಷನ್ ಲೈಫ್ ಗೋಲ್ಡನ್ ಲೈಫ್ 100%. ಇವಾಗೇನು ಲೈಫ್ ಇದೆ ನಮ್ಮದು, ಆ ಲೈಫ್ ನಮಗೆ ತುಂಬ ಕಷ್ಟ ಆಗ್ತುಂಟು. ಕಲಿಯುವ ಟೈಮಲ್ಲಿ ಯಾವುದು ಟೆನ್ಷನ್ ಇಲ್ಲ. ಮನೆ ಟೆನ್ಷನ್ ಆಗಿರ್ಬೋದು, ಇಲ್ಲದಿದ್ದರೆ ಲೋನ್ ಕಟ್ಟೋ ಟೆನ್ಷನ್ ಆಗಿರ್ಬೋದು, ಇಲ್ಲ ತಿಂಗಳಿಗೆ ಆಗುವಾಗ ಲೋನ್ ಇದು ಟೆನ್ಷನ್, ಅದು ಟೆನ್ಷನ್, ಇದು ಟೆನ್ಷನ್. ಇವತ್ತಿಗೆ ಎಲ್ಲ ಟೆನ್ಷನ್ ಉಂಟು, ಎಂಜಾಯ್ಮೆಂಟ್ ಅನ್ನೋದೇ ಇಲ್ಲ. ಇವತ್ತಿಗೆ ಅರ್ಧ ಗಂಟೆ 1 ಗಂಟೆ ಪರ್ಮಿಷನ್ ಕೇಳಿ ಓಡಿಕೊಂಡು ಬಂದದ್ದು. ಇಲ್ಲಿ 1 ಗಂಟೆ ಆದರೂ ಎಂಜಾಯ್ ಮಾಡು ಅಂತ. ಯಾಕಂದರೆ ರಜೆ ಕೊಡಲಿಲ್ಲ. ಆದರೂ ಪ್ರಿನ್ಸಿಪಾಲ್ ಹತ್ರ ನಂಗೆ 1 ಗಂಟೆ ಪರ್ಮಿಷನ್ ಕೊಡಿ ಅಂತೇಳಿ 1 ಗಂಟೆ ಪರ್ಮಿಷನ್ ಕೇಳಿ ಬಂದದಕ್ಕೆ ತುಂಬ ಖುಷಿ ಆಯಿತು. ಮಂಜುರಯ್ಯ ಅರ್ಧ ಗಂಟೆ ಮಾತಾಡಿದರು, ಅದು ಅರ್ಧ ವರ್ಷಕ್ಕೆ ಸಾಕು. ತುಂಬ ಖುಷಿ ಆಯಿತು. ಎಲ್ಲ ನೋವೆಲ್ಲ ಮರ್ತೋಗಿ ಒಂದು ಲೆವೆಲ್ಗೆ ರೀಚ್ ಮಾಡಿದರು ಅವರು ನಮ್ಮನ್ನು. ಸತ್ಯ ಹೇಳ್ತೇನೆ, ಅಲ್ಲಿ ಕೂತ್ಕೊಂಡು ನಾವು ಎಷ್ಟು ನೆಗಡಿದ್ವು ಅಂತಿಲ್ಲ, ಲಾಸ್ಟಲ್ಲಿ ಕೂತ್ಕೊಂಡು ತುಂಬ ಖುಷಿ ಆಯಿತು. ಯಾಕಂದರೆ ಆದರೆ ಇವತ್ತಿಗೊಂದು ಬೇಜಾರು ಸಹ ಉಂಟು. ಇವತ್ತಿನ ಮಕ್ಕಳಿಗೆ ಹೇಳು, ದಯಮಾಡಿ 75% ಎಜುಕೇಷನ್ ಇರಲಿ ಲೈಫಲ್ಲಿ. 75% ಎಂಜಾಯ್ಮೆಂಟು, 25% ಎಜುಕೇಷನ್ ಆಗೋದು ಬೇಡ. ಎಜುಕೇಷನ್ ತುಂಬ ಡೌನ್ ಆದರೆ ಸಿಟಿಯಲ್ಲಿ ಬದುಕಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಏನಿಲ್ಲದಿದ್ದರೂ ಇಂಗ್ಲೀಷ್ ನಾಲೆಜ್ ಬೇಕೇ ಬೇಕು. ಇಂಗ್ಲೀಷಲ್ಲಿ ಮಾತಾಡಲಿಕ್ಕಾದರೂ ಪರ್ಫೆಕ್ಟಾಗಿ ಕಲೀರಿ. ಇವತ್ತಿಗೆ ಹೇಳ್ತೇನೆ ನಾನು, ಇವತ್ತಿಗೆ ನನಗೆ ಪ್ರಾಬ್ಲಮ್ ಆಗ್ತಿರೋದು ಅದೊಂದು ಪಾಯಿಂಟ್ ಮಾತ್ರ. ನಾನು ಇಷ್ಟು ಜನರ ಮುಂದೆ ಹೇಳಲಿಕ್ಕೆ ನನಗೆ ನಾಚಿಕಿಲ್ಲ. ಮಾತಾಡಲಿಕ್ಕೆ ಬರ್ತದೆ, ಆದರೆ ಇಷ್ಟು ಜನರ ಮುಂದೆ ಮಾತಾಡಲಿಕ್ಕೆ ಭಯ ಆಗ್ತದೆ. ಎಲ್ಲಿ ಒಂದು ವರ್ಡ್ ಮಿಸ್ ಆಗಿ ನೀವು ನಮಗೆ ತಮಾಷೆ ಮಾಡ್ತೀರಾ ಅಂತೇಳಿ. ತುಂಬ ಕಡೆ ಗೆಸ್ಟ್ ಆಗ್ತಾರೆ. ತುಂಬ ಕಡೆ ನನ್ನನ್ನು ಸ್ಪೋರ್ಟ್ಸ್ ಡೇಗೆ ಗೆಸ್ಟ್ ಆಗಿ ಕರೀತಾರೆ. ಅಲ್ಲಿ ಮೊದಲು ಕೇಳ್ತೇನೆ ನಾನು, ಸ್ಪೀಚ್ ಮಾಡೋದು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಅಂತ. ಅಲ್ಲಿ ಎನಪೋಯದಲ್ಲಿ ಕರೆದ್ರು, ಪ್ರೆಸ್ಟೀಜಲ್ಲಿ ಕರೆದ್ರು, ಕೆಲವು ಕಾಲೇಜಲ್ಲಿ ಹಾಕಿದ್ರು ಗೆಸ್ಟ್, ಸ್ಪೋರ್ಟ್ಸ್ ಡೇಗೆ ನೀವು ಗೆಸ್ಟ್ ಬರಬೇಕಂತೇಳಿ. ಸ್ಪೀಚ್ ಮಾಡಲಿಕ್ಕೆ ಉಂಟ ಮೊದಲು ಕೇಳು, ಕನ್ನಡದಲ್ಲಿ ಮಾಡ್ತೇನೆ ಓಕೆ ಅಂತ ಕೇಳು. ಇದೊಂದು ಬೇಜಾರುಂಟು. ಇದನ್ನು ಓಪನ್ ಆಗಿ ನನಗೆ ಹೇಳ್ಕೊಳ್ಳಿಕ್ಕೆ ಏನು ಬೇಜಾರಿಲ್ಲ. ಇನ್ನು ಕಲಿಯುವ ಮಕ್ಕಳಿಗೆ ಇದೊಂದು ದಯಮಾಡಿ ಕಲಿಯುವಾಗ ಪರ್ಫೆಕ್ಟಾಗಿ ಕಲೀರಿ. ಕ್ಲಾಸಲ್ಲಿ ಮ್ಯಾಮ್ನವ್ರು ಹೇಳ್ತಿದ್ರು, ಸ್ವಲ್ಪ ಇಂಗ್ಲೀಷಲ್ಲಿ ಮಾತಾಡಿ, ಸ್ವಲ್ಪ ಇಂಗ್ಲೀಷ್ನಲ್ಲಿ ಮಾತಾಡಿ ಅಂತ. ನಾವು ಕನ್ನಡದಲ್ಲಿ ಸಹ ಮಾತಾಡ್ತಿಲ್ಲ, ತುಳುವಲ್ಲೇ ಮಾತಾಡ್ತಿದ್ದದ್ದು. ಕ್ಲಾಸಲ್ಲೇ ಇರ್ತಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ಪ್ರಮೀಳಾ ಮ್ಯಾಮ್ನ ಕ್ಲಾಸಿಗೆ ಮಾತ್ರ ನಾನು ಕ್ಲಾಸಲ್ಲಿ ಇರ್ತಿದ್ದದ್ದು ಅಂತ ಹೇಳ್ತೇನೆ. ಯಾಕೆ ಅಂತ ಗೊತ್ತಿಲ್ಲ, ಅವ್ರ ಮುಂದೆ ಇವತ್ತಿಗೂ ನಿಲ್ಲಕ್ಕೆ ಆಗೋದಿಲ್ಲ. ಇವತ್ತಿಗೂ ಅವರ ಮುಂದೆ ನಿಂತು ಮಾತಾಡಲಿಕ್ಕೆ ನನಗೆ ಆಗ್ತಾ ಇಲ್ಲ. ಅವರ ಮುಂದೆ ಹೀಗೆ ನಿಲ್ಲುವಂತೆ ಆಗ್ತದೆ. ಆ ರೆಸ್ಪೆಕ್ಟ್ ಅನ್ನೋದು ಇವತ್ತಿಗೂ ನಾವು ಕೊಡ್ತಾ ಇದ್ದೇವೆ. ಮ್ಯಾಮ್, ನಿಮ್ಮಿಂದಾಗಿ ನಾನು ಇಲ್ಲಿ ಅಂತ ಹೇಳ್ಬೋದು. ಸತ್ಯ ಹೇಳ್ತೇನೆ, ಎಲ್ಲ ಫ್ಯಾಕಲ್ಟಿಗಳು ನನಗೆ ಸಪೋರ್ಟ್ ಮಾಡಿದ್ದಾರೆ, ಎಲ್ಲ ಫ್ಯಾಕಲ್ಟಿಗಳು ಕಲಿಸಿದ್ದಾರೆ. ಆದರೆ ನಿಮ್ಮ ಮಾತಿಗೆ ನೀವು ತುಂಬ ಮಾತಾಡಬೇಕಂದಿಲ್ಲ. ನೀವು 2 ಲೈನ್ ಮಾತಾಡಿದರೆ ಸಾಕು, ಅದೇ ಕ್ಲಾಸಲ್ಲಿ ಸಾಕಾಗ್ತಿತ್ತು. ನೀವು ಕ್ಲಾಸಿಗೆ 1 ಸ್ಟೆಪ್ ಒಳಗೆ ಬಂದರೆ ಕ್ಲಾಸಲ್ಲಿ ಒಬ್ಬರು 1 ಅಕ್ಷರ ಮಾತಾಡ್ತಿರ್ಲಿಲ್ಲ. ಕರೆಕ್ಟ್ ಅಲ್ಲ ಮ್ಯಾಮ್? ಎಂತೆಂಥ ನಟೋರಿಯಸ್ ಇದ್ರು ನಮ್ಮ ಬ್ಯಾಚಲ್ಲಿ, ಎಂತೆಂಥವರಿದ್ರು, ಹೆಸರು ಹೇಳೋದಿಲ್ಲ ನಾನು. ಇವತ್ತಿಗೆ ಸಹ ನಟೋರಿಯಸ್ ಆಗಿ ಇದ್ದಾರೆ ಕೆಲವರು ಅದರಲ್ಲಿ. ಆದರೆ ಅವರು ನಿಮ್ಮ ಮುಂದೆ ಮಾತಾಡ್ತಿರ್ಲಿಲ್ಲ, ನಿಮ್ಮ ಮುಂದೆ ನಿಂತು ಮಾತಾಡೋ ಧೈರ್ಯ ಸಹ ಮಾಡ್ತಿರ್ಲಿಲ್ಲ. ಆಗ ನಿಮ್ಮಲ್ಲಿರುವ ಪವರ್ ಆಗಿರ್ಬೋದು. ಎಜುಕೇಷನಲ್ಲಿ ಯಾವುದನ್ನು ಸಹ ಅಚೀವ್ ಮಾಡ್ಬೋದು ಅಂತ ಪ್ರಮೀಳಾ ಮೇಡಮ್ ನೋಡಿ ಕಲಿತೇನೆ. ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ತುಂಬ ಜನ ತುಂಬ ಕಡೆ ಹೋಗಲಿಕ್ಕೆ ಅಲ್ಲಿಂದ ಸಹ ಸಿಗ್ನಲ್ ಮಾಡ್ತಿದ್ದಾರೆ, ಸ್ವಲ್ಪ ಕಡಿಮೆ ಮಾಡಲಿಕ್ಕೆ ಮಾತಾಡೋದನ್ನು. ಒಂದು ವಿಷಯ ಹೇಳ್ತೇನೆ ಮ್ಯಾಮ್, ನಾನೀಗೇನು ಮಿಲಾಗ್ರಿಸ್ ಕಾಲೇಜಲ್ಲಿ PUC ಡಿಗ್ರಿಯಲ್ಲಿ ಜಾಬ್ ಮಾಡ್ತಿದ್ದೇನೆ, ಕೋಚ್ ಆಗು ಎಜುಕೇಷನ್ ಫೀಲ್ಡಲ್ಲಿ. ಯಾರು ಸಹ ಕಾಲೇಜಲ್ಲಿ ಮಕ್ಕಳು, ಇಲ್ಲಿರುವವರು ಸೀನಿಯರ್ಸ್ ಯಾರು ಸಹ ನಿಮ್ಮ ಅಂಡರ್ ಯಾರಾದರೂ ಮಕ್ಕಳು
ಡಿಗ್ರಿಗೋಸ್ಕರ ಡಿಗ್ರಿ ಮಾಡಲಿಕ್ಕೆ ನಮ್ಮಲ್ಲಿ ಎಲ್ಲ ಕೋರ್ಸ್ ಇದೆ. ನಾನು ಪ್ರಚಾರಕ್ಕಾಗಿ ಬರಲಿಲ್ಲ, ದಯಮಾಡಿ ನಾನು ಕಾಲೇಜಿದು ಪ್ರಚಾರಕ್ಕೆ ಬರ್ತೇವೆ ವರ್ಷ ನಾವು ಇಲ್ಲಿ ಮಾತಾಡಲಿಕ್ಕೆ. ಆದರೆ ನಾನೇನು ಕಾಲೇಜ್ಗೆ ಹೆಲ್ಪ್ ಮಾಡಿದೆ ಅಂತ, ಹೆಲ್ಪ್ ಮಾಡಬೇಕು, ಏನು ಮಾಡ್ಬೋದು ಅಂತ ಈ ಸ್ಟೇಜ್ ಮುಖಾಂತರ ಹೇಳ್ತೇನೆ. ಯಾರಾದರೂ ನಿಮ್ಮ ಮಕ್ಕಳು ನಮ್ಮದು ಕಾಲೇಜಲ್ಲಿ BCom, BBA, BCA ಯಾವುದೇ ಕೋರ್ಸ್ ಮಾಡೋದಾದ್ರು ಅವ್ರು ಬರುವಾಗ ದಯಮಾಡಿ ನಮ್ಮನ್ನು ಮೀಟ್ ಆಗಲಿ. ಸೆಬೆಸ್ಟಿಯನ್ ಓಲ್ಡ್ ಸ್ಟೂಡೆಂಟ್ ಅಂತ, ಇಲ್ಲದಿದ್ದರೆ ಏನಾದರೂ ಹೇಳಿದರೆ ನಮ್ಮಿಂದ ಆಗುವಂಥ ಒಂದು 5 to 10% ಅಂದರೆ ಒಂದು 5,000 to 10,000 rupees ಕನ್ಸಿಷನ್ ನನ್ನ ಅಂಡರಲ್ಲಿ ನಾನು 100% ಮಾಡಿಸಿ ಕೊಡ್ತೇನೆ ಅಂತ ಈ ಮೂಲಕ ಹೇಳ್ತಾ ನನಗೆ ಅವಕಾಶ ಕೊಟ್ಟ ಎಲ್ಲ ಮ್ಯಾಮ್ನವರಿಗೆ ಹಾಗೂ ಅಲ್ಲಿ ನನ್ನನ್ನು ಹೇಳಿದರು, ಒಂದು ನೀನು ಮಾತಾಡಲೇಬೇಕಂತ ಹೇಳಿದರು. ಜನೆಟ್ ಮ್ಯಾಮ್ ಈಗ ಸಹ ನೋಡ್ತಾ ಇದ್ದೆ, ನನ್ನ ಬಗ್ಗೆ ಒಂದು ಮಾತ್ರ ಮಾತಾಡಬೇಡ ಅಂತ. ಬಂದಾಗೆಲ್ಲ ಅವರ ಬಗ್ಗೆ ನಾವು ಮಾತಾಡ್ತೇವೆ. ಹಾಗಾಗಿ ನನಗೆ ಅವಕಾಶ ಕೊಟ್ಟಕ್ಕೆ ನಾನು ಧನ್ಯವಾದ ಹೇಳ್ತಾ, ಇನ್ನು ಮುಂದೆ ಸಹ ನಮ್ಮಿಂದ ಏನಾದರೂ ಆಗುವ ಹೆಲ್ಪನ್ನು ಮಾಡುವ. ಒಂದು ಜಾಸ್ತಿ ಅಂದರೆ ಒಂದು 20 ಜನ ಬಂದಿದೆ ಓಲ್ಡ್ ಸ್ಟೂಡೆಂಟ್, ಯಾಕೆ ಅಂತ ಗೊತ್ತಿಲ್ಲ. ಇಂಥ ದಿನ ಇಂಥ ಕ್ಷಣ ಬರಲಿಕ್ಕೆ ತುಂಬ ಖುಷಿಯ ದಿನ. ಇನ್ನು ನೆಕ್ಸ್ಟ್ ಬರುವ ವರ್ಷ ಸಹ ಈ ಪ್ರೋಗ್ರಾಮನ್ನು ಮಾಡಿ ಅಂತ ಹೇಳ್ತಾ ನಮ್ಮೆರಡು ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಪ್ರಕಾಶ್ ಶೆಟ್ಟಿ ಅವರು, ನನಗೆ ಡೌಟು, ಎಷ್ಟೋ ವರ್ಷದಿಂದ ಹೊಟ್ಟೆಯೊಳಗೆ ಇಟ್ಟಂಥ ಎಲ್ಲ ಭಾವನೆಯನ್ನು ಹೊರಗೆ ಹಾಕಿದಾಗಿತ್ತು. ಸೊ ಥ್ಯಾಂಕ್ ಯು ವೆರಿ ಮಚ್. ಇನ್ನು ಜಾಸ್ತಿ ನಿಮಗೆ ಬೋರ್ ಮಾಡಲಿಕ್ಕೆ ಇಷ್ಟ ಇಲ್ಲ. ನಮ್ಮ 2018 ಬ್ಯಾಚ್ನ ಗರ್ಲ್ಸ್ ರೆಡಿ ಆಗಿದ್ದಾರೆ. ಸೊ ಹೆಸರು ಹೇಳಲೇಬೇಕಾಗ್ತದೆ. ಸೊ ರಿಷಾಯಿ ಹಾಗೂ ವೈಭವಿ, ದೀಪ್ತಿ, ಸುಭೀಕ್ಷಾ ಹಾಗೂ ಜೀವಿತಾ. ಸೊ ಇವರಿಂದ ಒಂದು ವೆರೈಟಿ ಫಿಲ್ಮಿ ಡ್ಯಾನ್ಸ್ ನಿಮಗೋಸ್ಕರ ಬರ್ತಾ ಇದೆ. ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್. मेरे बिन सुनी है दिल की राहें, मेरे बिन प्यासी सबकी निगाहें, जो मिले बोले भर के बुला है सुनिए। आशिक बनाया, आशिक बनाया, आशिक बनाया अपने, आशिक बनाया, आशिक बनाया, आशिक बनाया अपने।
ಸೂಪರ್ ತುಂಬಾನೇ ಒಂದು ಅದ್ಭುತವಾದ ನೃತ್ಯವನ್ನು ಮಾಡಿದ್ದಾರೆ. ಸೊ ಅವರ ಒಂದು ಸಮಯ ಕೊಟ್ಟು ಇಲ್ಲಿಗೆ ಬಂದು ಆ ಒಂದು ನೃತ್ಯ ಪ್ರಾಕ್ಟೀಸ್ ಮಾಡಬೇಕಾದ್ರೆ ತುಂಬ ಒಂದು ಕಷ್ಟದ ಕೆಲಸ ಅಂತಲೇ ಹೇಳ್ಬೋದು. ಸೊ ಇನ್ನೊಮ್ಮೆ ಒಂದು ಜೋರಾದ ಚಪ್ಪಾಳೆ ಕೊಡಿ ಅವರಿಗೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಚಪ್ಪಾಳೆ ಎರಡು ಲಾಭ ಉಂಟು ಚಪ್ಪಾಳೆ ತಟ್ಟೋದ್ರಿಂದ. ಒಂದೇನಂದರೆ ಇಲ್ಲಿ ಯಾರಾದರೂ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅಥವಾ ಹಾಡು ಹೇಳ್ತಾ ಇರ್ತಾರೆ. ಸೊ ಏನಾಗ್ತದೆ ಅಂದರೆ ನೀವು ಚಪ್ಪಾಳೆ ಕೊಟ್ಟು ಕೂಡಲೇ ಅವರಿಗೊಂದು ಖುಷಿ ಆಗ್ತದೆ. ಅಂದರೆ ನಾನು ಏನೋ ಒಂದು ಒಳ್ಳೆಯದು ಮಾಡಿದ್ದೇನೆ, ಖುಷಿ ಪಡುವಂಥದ್ದು ಮಾಡಿದ್ದೇನೆ ಅಂತ. ಸೊ ಇನ್ನೊಂದು ಲಾಭ ಏನಂದರೆ ಚಪ್ಪಾಳೆ ತಟ್ಟೋದ್ರಿಂದ ಹಾರ್ಟಿಗೆ ಸಂಬಂಧಪಟ್ಟ ಕಾಯಿಲೆ ಏನಾದರೂ ಇದ್ದರೆ ಕಡಿಮೆ ಆಗ್ತದಂತೆ. ಹಾಗೆಯೇ ಆ ಕಾಯಿಲೆ ಕೂಡ ಬರುವುದಿಲ್ಲ ಅಂತೆ. ಹಾಗೆಯೇ ಫ್ರೀಯಾಗಿ ಸಿಗುವಂಥದ್ದೊಂದು ಚಪ್ಪಾಳೆ ಮಾತ್ರ. ಸೊ ಅದನ್ನು ಹೋಗಿ ಗೂಗಲಲ್ಲಿ ಸರ್ಚ್ ಮಾಡಲಿಕ್ಕೆ ಹೋಗಬೇಡಿ ಇನ್ನು. ಓಕೆ, ಥ್ಯಾಂಕ್ ಯು. ಸೊ ಇಷ್ಟು ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ, ಹಳೆಯ ವಿದ್ಯಾರ್ಥಿಗಳನ್ನು ಸೇರಿಸಿ ಇಂಥ ಒಂದು ಕಾರ್ಯಕ್ರಮ ಮಾಡಿ ನಮ್ಮೆಲ್ಲ ವಿದ್ಯಾರ್ಥಿಗಳು ಬರಬೇಕು. ಯಾಕಂದರೆ ಇದು ಸಾಧ್ಯ ಆಗಲಿಕ್ಕೆ ಸುಮಾರು 22 ವರ್ಷ ಬೇಕಾಯಿತು. ಸೊ 22 ವರ್ಷದಲ್ಲಿ ಮೊದಲ ಬಾರಿಗೆ ಈ ಒಂದು ಬ್ಯೂಟಿಫುಲ್ ವೆಸ್ಟ್ ಏಷ್ಯಾ 2025 ಮೂಮೆಂಟನ್ನು ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ನಮ್ಮ ಎಲ್ಲ ಟೀಚರ್ಸ್ಗಳು ಇರ್ಬೋದು, ಎಲ್ಲ ಲೆಕ್ಚರರ್ಸ್ ಇರ್ಬೋದು, ಸ್ಟಾಫ್ನವ್ರು ಇರ್ಬೋದು, ಎಲ್ಲರೂ ಇರ್ಬೋದು. ಅದಕ್ಕೆ ರೂವಾರಿಯಾಗಿ ನಿಂತ ಒಂದೇ ಒಂದು ವ್ಯಕ್ತಿ ಅಂದರೆ ಯಾರು? So none other than our most beautiful, our gorgeous, our principal. Please welcome Miss Pramila Madam on stage, please. So ದಯವಿಟ್ಟು ವೇದಿಕೆಗೆ ಪ್ರಮೀಳಾ ಮೇಡಮ್ ಅವರನ್ನು ಬರಮಾಡಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದರ ಮೆಲ್ವಿನ್ ಡಿಸೋಜ ಹಾಗೂ ರಿಚರ್ಡ್ ಅವರು ವೇದಿಕೆಗೆ ಬಂದು ಪ್ರಮೀಳಾ ಮ್ಯಾಮ್ಗೆ ಒಂದು ಶಾಲನ್ನು ಹೊದಿಸಿ ಸನ್ಮಾನಿಸಬೇಕು ಅಂತ ಕೇಳಿಕೊಳ್ತಾ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಪ್ರಮೀಳಾ ಮ್ಯಾಮ್ ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಚಪ್ಪಾಳೆ ಯಾಕೋ ಸ್ವಲ್ಪ ಕಡಿಮೆ ಆಯಿತು. ಇಷ್ಟು ದೊಡ್ಡ ಒಂದು ಇವೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಜೋರಾಗಿ. ಎಸ್, ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ಜಾಸ್ತಿ ಟೈಮ್ ಇಲ್ಲ, ಸಮಯದ ಅಭಾವ ಇದೆ. ಅವರಿಗೆ ಅದು ಡ್ಯೂಟಿ ಆಗಿರ್ಬೋದು, ಆದರೆ ನಮಗೂ ಇದೊಂದು ಮೂಮೆಂಟ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಈ ಒಂದು ಸನ್ಮಾನ ಮಾಡಿದಂಥ ಉದ್ದೇಶ. ಹಾಗೆಯೇ ಇನ್ನು ಜಾಸ್ತಿ ಸಮಯ ವ್ಯರ್ಥ ಮಾಡದೆ ಹಾಗೆಯೇ ಈ ಒಂದು ಇವೆಂಟ್ ಮಾಡಿ ಅಂತ ಒಂದು ವ್ಯಕ್ತಿ ಹೇಳ್ತಾ ಇದ್ರಂತೆ, ನೌಶೀರ. ಸೊ ನೌಶೀರ್ ಅವರು ದಯವಿಟ್ಟು ಎಲ್ಲಿದ್ರು ಒಂದು ಹಾಯ್ ಮಾಡ್ಬೇಕು. ಎಲ್ಲಿದ್ದಾರೆ ನೌಶೀರ? ಎಲ್ಲಿದ್ದಾರೆ? ನಂದಿನಿ ಮ್ಯಾಮ್ ಎಲ್ಲಿದ್ದಾರೆ? ನೌಶೀರ ಎಲ್ಲಿ? ಎಸ್. ಸೊ ಅವರು ತುಂಬ ಹೇಳ್ತಾ ಇದ್ರಂತೆ ಇಂಥ ಒಂದು ಇವೆಂಟ್ ಮಾಡಬೇಕು ಅಂತ. ಸೊ ನೈಶ್ವರ್ಯ ಅವರಿಗೊಂದು ಜೋರಾದ ಚಪ್ಪಾಳೆಯನ್ನು ಕೊಡಬೇಕು ಅಂತ ಹೇಳಿಕೊಳ್ತಾ ಇದ್ದೇನೆ. ಓಕೆ, ಸೊ ಜಾಸ್ತಿ ಸಮಯ ವ್ಯರ್ಥ ಮಾಡದೆ ನಮ್ಮ ಒಂದು ಸೀನಿಯರ್ಸ್, ದ ಬ್ಯಾಚ್ ನಂಬರ್ ಓಕೆ. ಸೊ ಓಕೆ. ಸೊ ಸಣ್ಣ ಪ್ರಮೀಳಾ ಮ್ಯಾಮ್ ಒಂದು ರಿಕ್ವೆಸ್ಟ್ ಇದೆ, ದಯವಿಟ್ಟು ಓವರ್ ಟು ಯು. Before we are moving into the next event, we have already inaugurated Alumni Association, and after we make the association, there should be office bearers in that association. So there are 6 posts in this association, and it will remain as long as the college exists. So the association or the office bearers may change, but this association will remain till the end. You have to continue this. Please don't stop. Gather all students into your association. The main purpose is to come back to the college campus or premises, to share your views, share your opinions, share your knowledge, remember your past, conduct some programs for all the alumni and get benefits out of that. So I request you all voluntarily please agree to the 6 posts. One is president,
second is vice president, third is secretary, fourth post is joint secretary, and fifth is treasurer, and sixth is cultural secretary. So a kind request to all the alumni, let us go from the last. Who will take the charge of cultural secretary for 3 years, and after 3 years let us change, because everyone will get the chance. Cultural secretary, ma'am, anybody who has to make a note? Cultural secretary, I request, please anybody voluntarily agree. Who will be the cultural secretary? Now there is a good suggestion, Mr. Manjurai Molur. And he says he's very busy with the schedule. Agreed? He says he will support, he will give his wholehearted cooperation and support all the time. Okay. Okay, it is kept pending because he is not agreeing, his inavailability, despite his busy schedule, he cannot come. So in such opinion he gives. Anyone else is interested? If anyone else is interested, please, for cultural secretary to Alumni Association. Audience. Akshata. Please agree, because we have to maintain our time. It's already 12:40. Before 1 we have to finish. As cultural secretary, okay, I'll keep it pending. Who will be the treasurer? Please, you only have to agree voluntarily. Treasurer. No one is agreeing. Rajesh Acharya's name is mentioned from the first batch. Rajesh Acharya. Okay, Rajesh Acharya, where is he? Yes, the treasurer will be Rajesh Acharya. Joint secretary. Joint secretary. Srinidhi's name is Srinidhi Alva will be the joint secretary, and secretary for the post of secretary. Anybody's name? He has gone, I think. Akash as the secretary. Akash Shetty, joint secretary. Srinidhi Alva, treasurer. Who is Rajesh Acharya, and cultural secretary is pending. Yes. Rakshit as. Okay, now 2 posts are remaining. Vice president. Vice president, will it be Dr. Prema Shweta? Okay, they all say yes, and the only post remaining is president. Okay, Mr. Safir. And now there are some assisting posts to all these, like for president, vice president will be the supporter, and secretary, joint secretary will be the supporter. For treasurer and cultural secretary, we need supporters. Now, whether Rakshit is present? Rakshit. Okay, can you be the treasurer? Supported to treasurer?
Yes, agreed. Okay, give him a big round of applause. And for cultural secretary, one more assistant to Saundarya, because she will be in India for some time, but most of the time she will be working abroad. Supporter to her. Yes? Huh? Rinita. Yes. Rinita. Rinita, please come forward because everybody has to come. Okay? Cultural secretary supported to assistant cultural secretary. Okay, please give them a big round of applause to all the office bearers. Now, before we conclude, office bearers, please come on to the stage for a group photo. Now, program will continue. Mr. Naveen, please proceed. ಆಲ್ ರೈಟ್. ಸೊ ಇಷ್ಟು ಹೊತ್ತು ಒಂದು ನಮ್ಮ ಕಮಿಟಿಯ ಒಂದು ಸೆಲೆಕ್ಷನ್ಸ್ ಆಗ್ತಾ ಇತ್ತು. ಸೊ ನಮ್ಮ ಡ್ಯಾನ್ಸರ್ಸ್ ಆಲ್ರೆಡಿ ರೆಡಿ ಆಗಿದ್ದಾರೆ. ಸೊ ಪ್ಲೀಸ್ ವೆಲ್ಕಮ್ ಶ್ರೀನಿಧಿ, ರಿನಿತಾ, ಹರ್ಷಿನಿ, ವಿಯೋಲಾ ಆ್ಯಂಡ್ ಸೌಂದರ್ಯ. ಸೊ ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್. ಇಟ್ಸ್ ಆಲ್ ಯುವರ್ಸ್. Dhum ta na 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 dhum ta na 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 dhum magappa dhum ta na na de na 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 dhum magasa ragda dhum da da di ra na 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 da da dhum da da dhum da da dhum da na 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 de na 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 dhum ta na di ra na gama gama ma pa ma ga sa ni sa ta na di ra na gama gama ma pa ma ga sa ni sa ta na di ra na gama gama ma pa ma ga sa ni sa. Come now, follow my lead. Come now, follow my lead. Oh I, oh I, oh I, oh I. Niri ba ba ka re sa ni. Oh I, oh I, oh I, oh I. Pa ni sa sa pa ni sa sa pa ni sa sa. Oh I, oh I, oh I, oh I. Ka re ni sa ma ka re sa ni da ba. Oh I, oh I, oh I, oh I. ನಂಬರ್ 2128 ವೆಸ್ಟಿಗಿಯ ಮೂಮೆಂಟ್ನ ಒಂದು ಮೊಮೆಂಟಮ್ ನಿಮ್ಮ ಎಲ್ರಿಗೂ ಸಿಗ್ತಾ ಇದೆ. ಸೊ ಹಾಗೆ ನಂತರ ತಮಗೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಸೊ ಊಟದ ವ್ಯವಸ್ಥೆಯನ್ನು ನಮ್ಮ ಸ್ಟೇಜ್ನ ಬಲಭಾಗದಲ್ಲಿ ಊಟದ ವ್ಯವಸ್ಥೆ ಅಂತ ಹೇಳುವಾಗ ಕ್ಲಾಪ್ ಕೊಡ್ತಾ ಇದ್ರೆ ಕ್ಲಾಪ್ ಕೊಡ್ಲಿಕ್ಕೆ ಹೇಳಲಿಲ್ಲ ನಾನು. ಅದರ ಅರ್ಥ ಎಷ್ಟೋ ಕೂತ್ಕೊಂಡು ಹಸಿವಾಗ್ತಾ ಉಂಟ. ಓಕೆ, ಕ್ಲಾಪ್ ಕೊಟ್ಟಿದ್ದು ಮಾತ್ರ ಇಲ್ಲಿಂದ.
ಓಕೆ ನೈಸ್. ಸೊ ನಾನೊಂದು ಸಣ್ಣ ಮೂಮೆಂಟು. ಸೊ ನಾವು ಕಲಿತಿರ್ಬೇಕಾದ್ರೆ ಲೀವ್ ನೋಟ್, ಸೊ ಲೀವ್ ನೋಟ್ ಬರ್ದಂತ ನೆನಪಿರ್ಬೋದು ನಿಮ್ಗೆಲ್ರಿಗೂ. ಸೈನ್ ಮಾತ್ರ ಅಪ್ಪ ಅಮ್ಮ ಹಾಕ್ತಾನೆ ಇರಲಿಲ್ಲ ಮಾತ್ರ ಅದಕ್ಕೆ. ಸೊ ಎಲ್ರಿಗೂ ಗೊತ್ತಿರುವ ಹಾಗೆ. ಸೊ ಇದು 2003ಯಲ್ಲಿ ನನ್ನ ಲೀವ್ ನೋಟ್. ಸೊ ಈ ಲೀವ್ ನೋಟಲ್ಲಿ ಸೊ ನೋಡಿದರೆ 8/7/2003 ವಾಮಿಟ್. ಅದು ಇಲ್ಲಿ ನೋಡಿ ಡೇಟ್ 16/7, 2 ದಿನ ರಜೆ, ಕೋಲ್ಡ್ ಆ್ಯಂಡ್ ಫೀವರ್. ಇದು ಯಾವ ಸೈನ್ ನನ್ನ ಅಪ್ಪ ಹಾಕಲಿಲ್ಲ. ಟೀಚರ್ಸ್ ಸೈನ್ಸ್ ಇರ್ಬೋದು ಇಲ್ಲಿ, ಅದು ಟೀಚರ್ನವರಿಗೆ ಗೊತ್ತಾಗ್ಬೋದು ಯಾರ ಸೈನ್ ಅಂತ ಅದು. ಸೊ ದಿಸ್ ಈಸ್ ದ 2003 ಲೀವ್ ಅಪ್ಲಿಕೇಶನ್. ಸೊ ಇನ್ನೊಂದು ಇದೆ, ಒಂದು ನಾವು PU ಎಕ್ಸಾಮ್ 2005 ಎಕ್ಸಾಮ್ ಬರಬೇಕಾದ್ರೆ ಇದಂತ ಹಾಲ್ ಟಿಕೆಟ್. ದಿಸ್ ಇಸ್ ದ 2005 ಹಾಲ್ ಟಿಕೆಟ್. ಅದು ನಾನೇ ಅಲ್ಲಿರೋದು. ಓಕೆ, ದಿಸ್ ಇಸ್ ಅ ಬ್ಯೂಟಿಫುಲ್ ಮೂಮೆಂಟ್. ಸೊ ಈ ಮೂಮೆಂಟನ್ನು ನಾವು ಯಾವತ್ತೂ ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಜಸ್ಟ್ ಫಾರ್ ದ ಮೆಮೊರೀಸ್ ಅದನ್ನು ಹಾಕಿದ್ದೆ ನಾನು ಅಷ್ಟೇ. ಸೊ ಲೆಟ್ಸ್ ನೋಟ್ ವೇಸ್ಟ್ ದ ಟೈಮ್. ಸೊ ಒಂದು ಸೋಲೋ ಪರ್ಫಾರ್ಮೆನ್ಸ್ ರೆಡಿಯಾಗಿದ್ದಾರೆ, ಸೋಲೋ ಡ್ಯಾನ್ಸ್. ಬಹುಶಃ ಮನೆಯಲ್ಲಿರುವಂತಹ ಎಂತಹ ಜಂಜಾಟಗಳಾಗಿರ್ಬೋದು, ಅಥವಾ ತುಂಬ ಜನ ಕೆಲಸಕ್ಕೆ ರಜೆ ಹಾಕಿ ಬಂದಿರ್ಬೋದು, ಇನ್ನೊಂದು ಸ್ವಲ್ಪ ಜನ ತುಂಬ ಕಮಿಟ್ಮೆಂಟ್ ಇದ್ದರೂ ಅದನ್ನೆಲ್ಲ ಬಿಟ್ಟು ಇವತ್ತು ಇಲ್ಲಿ ಬಂದು ಸೇರಿದ್ದೇವೆ ಅಂತ ಹೇಳಿದ್ರೆ ನಿಜಕ್ಕೂ ನೀವುಗಳು ನಿಮಗೇನೆ ಒಂದು ಜೋರಾದ ಚಪ್ಪಾಳೆಯನ್ನು ಕೊಡಿ. ಯಾಕಂದರೆ ಇದು ಕ್ರಿಯೇಟ್ ಮಾಡೋದು ಎಷ್ಟು ಮುಖ್ಯನೋ ನಿಮ್ಮ ಪಾರ್ಟಿಸಿಪೇಷನ್ ಕೂಡ ಅಷ್ಟೇ ಮುಖ್ಯ ಅಂತ ಹೇಳ್ತಾ, ಹಾಗೆ ಸ್ವಲ್ಪ ಎನರ್ಜಿ ಕಮ್ಮಿ ಆದಾಗೆ ಕಾಣ್ತಾ ಉಂಟು ನನಗೆ. ಬಹುಶಃ ಎಲ್ರಿಗೂ ಹಸಿವು ಆಗ್ತಾ ಇದೆ. ಊಟ ಉಂಟು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಾ? ಇಲ್ಲ, ಅದಕ್ಕೆ ಅಷ್ಟು ಖುಷಿ ಆಯಿತು. ಸೊ ಪ್ರಮೀಳಾ ಮ್ಯಾಮ್ಗೆ ಒಂದು ಥ್ಯಾಂಕ್ಸ್ ಹೇಳಬೇಕು, ಜೋರಾದ ಚಪ್ಪಾಳೆ ಕೊಡಿ. ಒಂದು ಊಟದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನಮಗೆ. ಓಕೆ, ರೆಡಿ? ಒಂದು ಸಣ್ಣ ವಿರಾಮದಲ್ಲಿ ನಮ್ಮ ಗೇಮ್ಸ್ ರೆಡಿ ಮಾಡಿಕೊಂಡೇ ಬಂದಿದ್ರು. ಸೊ ನನಗೆ ನೆನಪಾಗಿರಲಿಲ್ಲ. ದೇ ಆರ್ ದ ಮೋಸ್ಟ್ aggressive anchors, game creators. So over to Miss Rishal and Vijay. Oh, Vijay Jivita. ಸೊ ನಾನು ಕೂಡ ವಿಜೇನೆ. ಸೊ ಎಲ್ಲೂ ಮೆನ್ಷನ್ ಮಾಡಲಿಕ್ಕೆ ಹೋಗಲಿಲ್ಲ. ಸಣ್ಣ ಪುಟ್ಟ ಕಾರ್ಯಕ್ರಮ, ಮೆಹಂದಿ ಆಗಿರ್ಬೋದು, ಬರ್ಡೇ ಆಗಿರ್ಬೋದು, ಆ್ಯನಿವರ್ಸರಿ ಮಾಡ್ತಾ ಇರ್ತೇನೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇದೇ ರೀತಿ ಇನ್ನೂ ಕೂಡ ಮಾಡ್ತಾ ಇದ್ದೇನೆ. ಹಾಗೆಯೇ ಇನ್ನು 2 ವಿಜೆಗಳು ನಿಮ್ಮ ಮುಂದೆ ಒಂದು ಗೇಮ್ಸ್ ಕಂಡಕ್ಟ್ ಮಾಡಲಿಕ್ಕೆ ಇದ್ದಾರೆ. ಸೊ ಇಟ್ಸ್ ಆಲ್ ಯುವರ್ಸ್. ಹೆಲೋ, ನಾನು ಹೆಲೋ ಹೇಳುವಾಗ ನೀವು ಹಾಯ್ ಹೇಳಬೇಕು. ಸೊ ಹೆಲೋ, ಹಾಯ್, ಹೇಗಿದ್ದೀರಾ ಎಲ್ಲರೂ? ಸೂಪರ್ ಇದ್ದೀರಾ? ಗೇಮ್ ಆಟಾಡಲಿಕ್ಕೆ ರೆಡಿ ಇದ್ದೀರಾ? ವಾಲ್ಯೂಮ್ ಸ್ವಲ್ಪ ಕಡಿಮೆ. ಓಕೆ, ಸೇಂಟ್ ಸೆಬಾಸ್ಟಿಯನ್ PU ಕಾಲೇಜ್ ನಮ್ಮದು ಅಲುಮ್ನಿ ಮೀಟ್ ವೆಸ್ಟೀಜಿಯಾ ಅನ್ನೋ ಪ್ರೋಗ್ರಾಮನ್ನು ಇಲ್ಲಿ ಏರ್ಪಡಿಸಿದೆ. ಸೊ ನಾವೆಲ್ಲರೂ ಈ ಪ್ರೋಗ್ರಾಮಿಗೆ ಬಂದಿದ್ದೇವೆ. ಎಲ್ಲರನ್ನು ನೋಡುವಾಗ ತುಂಬ ಖುಷಿ ಆಗ್ತಿದೆ. ಕೆಲವರು ನಮ್ಮ ಸೀನಿಯರ್ಸ್, ಕೆಲವರು ನಮ್ಮ ಜೂನಿಯರ್ಸ್, ಕೆಲವರದ್ದು ಪರಿಚಯವೇ ಇಲ್ಲ. ಆದರೂ ಒಂದೇ ಕುಟುಂಬದ ಸದಸ್ಯರಾಗಿ ಎಲ್ಲರೂ ಒಟ್ಟಾಗಿ ನಿಂತಿದ್ದೇವೆ. ಸೊ ನಿಮಗೆ ಒಂದು ಗೇಮ್ಸ್ ಕೆಲವು ನಾವು ಆಟಾಡಲಿಕ್ಕೆ ರೆಡಿ ಇದ್ದೇವೆ. ಆರ್ ಯು ಆಲ್ ರೆಡಿ? ಓಕೆ, ವಿಜಯ್ ಜೀವಿತಾ. ಎಸ್, ಗೇಮ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಜೋಶನ್ನ ಚೆಕ್ ಮಾಡ್ಬೇಕು. ನಂಗೆ 1 2 3 ಅಂದಾಗ ಜೋರ್ ಕ್ಲಾಪ್ಸ್ ಕೊಡ್ಬೇಕು. ರೆಡಿಯಾ? ಎಸ್, 3 2 1. ಎಸ್, ಹೀಗೆ ಜೋಶ್ ಮುಂದೆ ಕೂಡ ಇರಬೇಕು. ಒಂದಷ್ಟು ಗೇಮ್ಸ್ ಇದೆ, ಎಲ್ಲರೂ ಎಂಜಾಯ್ ಮಾಡ್ಲಿಕ್ಕಿದೆ, ಕುಣಿಲಿಕ್ಕೂ ಇದೆ, ನೆಗಾಡ್ಲಿಕ್ಕೂ. ಎಲ್ಲರೂ ಕೂಡ ಕೂತ್ಕೊಳ್ಬೇಕಾಗಿ ವಿನಂತಿ ಮಾಡ್ತಿದ್ದೇನೆ. ತುಂಬಾ ಚೇರ್ ಇದೆ. ಬಂದಂತಹ ವಿದ್ಯಾರ್ಥಿಗಳಲ್ಲಿ, ಹಳೆ ವಿದ್ಯಾರ್ಥಿಗಳಲ್ಲಿ ಒಂದಷ್ಟು ಲಕ್ಕಿ ಸ್ಟೂಡೆಂಟ್ಸ್ ಇದ್ದಾರೆ. ಎಲ್ಲರೂ ಲಕ್ಕಿ. ಎಲ್ಲರೂ ಕೂಡ ಭಾರಿ ಖುಷಿಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇವೆ. ಅದರಲ್ಲಿ ಒಂದು 15 ಮೆಂಬರ್ಸ್ ಲಕ್ಕಿ ಇದ್ದಾರೆ. ಅದ್ರ ಬಗ್ಗೆ ರೀಶಲ್ ಹೇಳ್ತಾಳೆ. ಎಸ್, ಹಿಂದೆ ಯಾರೆಲ್ಲ ನಿಂತ್ಕೊಂಡಿದ್ದಾರೆ
ಇದ್ದಾರೆ, ಪ್ಲೀಸ್ ನೀವು ಚೇರ್ಸ್ ಅಲ್ಲಿ ಕೂತ್ಕೊಳ್ಬೇಕಾಗಿ ಕೇಳಿಕೊಳ್ತೇವೆ. ಯಾರೆಲ್ಲ ನಿಂತ್ಕೊಂಡಿದ್ದೀರಿ, ಲೆಕ್ಚರರ್ಸ್ ಹತ್ರ ಮಾತನಾಡ್ಕೊಂಡಿದ್ದೀರಿ, ಎಲ್ಲರೂ ಮುಂದೆ ಬರಬೇಕು. ಎಸ್, ಪ್ಲೀಸ್ ಕೂತ್ಕೊಳ್ಳಿ. ಟೇಕ್ ಯೋರ್ ಸೀಟ್ಸ್. ಎಲ್ಲರೂ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳೋದಿದ್ರೆ ನಮಗೆ ಗೇಮ್ ಆಟ ಆಡಲಿಕ್ಕೆ ಆಗೋದಿಲ್ಲ. ಎಸ್, ಆಲ್ ಸೀನಿಯರ್ಸ್ ಪ್ಲೀಸ್ ಕಮ್ ಫಾರ್ವರ್ಡ್. ಇಲ್ಲೆಲ್ಲ ತುಂಬ ಖಾಲಿ ಚೇರ್ಸ್ಗಳಿವೆ. ಸೀನಿಯರ್ಸ್ ಹಿಂದೆ ಇದ್ದಾರೆ, ಕೆಲವರು ಜೂನಿಯರ್ಸ್ ಇದ್ದಾರೆ, ಎಲ್ಲರೂ ಮುಂದೆ ಬನ್ನಿ ಪ್ಲೀಸ್. ಯಾರು ಸಹ ನಿಂತ್ಕೊಳ್ಬಾರ್ದು, ನಮಗೆ ಗೇಮ್ ಆಟ ಆಡಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಹಾಗಾಗಿ ಎಲ್ಲರೂ ಕೂಡ ಕೂತ್ಕೊಳ್ಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಜಾನೆಟ್ ಮ್ಯಾಮ್, ಸುಚಿತ್ರಾ ಮ್ಯಾಮ್, ಎಲ್ಲರನ್ನು ಕೂತ್ಕೊಳ್ಳಿಕ್ಕೆ ಕಳಿಸಿ ಮುಂದೆ, ಅಲ್ಲಿದ್ದವರನ್ನು ಎಲ್ಲರನ್ನ ಕೂತ್ಕೊಳ್ಳಿಸಿ. ಎಸ್ ಸರ್, ಪ್ಲೀಸ್ ಟೇಕ್ ಯೋರ್ ಸೀಟ್ಸ್. ಯಾರು? ಓಕೆ, ಕೂತ್ಕೊಂಡ್ರಾ? ಎಲ್ಲರೂ ಕೂತ್ಕೊಂಡ್ರಾ? ಓಕೆ, ಈಗ ನಿಮ್ಮ ಚೇರ್ನ ಕೆಳಗೆ ಒಂದು ಲಕ್ಕಿ ಸೆಬಾಸ್ಟಿಯನ್ ಅಂತ ಬರ್ತಿದ್ದೇವೆ. ಸೊ ಯಾರಿಗೆ ಲಕ್ಕಿ ಹಿಡ್ಕೊಂಡು ಬನ್ನಿ ಸ್ಟೇಜ್. ಪ್ಲೀಸ್ ಕಮ್ ಟು ಸ್ಟೇಜ್. ಯಾರು ಲಕ್ಕಿ ಸೆಬಾಸ್ಟಿಯನ್? ಪ್ಲೀಸ್ ಕಮ್ ಟು ಸ್ಟೇಜ್. ಲಕ್ಕಿ ಸೆಬಾಸ್ಟಿಯನ್, ಪ್ಲೀಸ್ ಕಮ್ ಟು ಸ್ಟೇಜ್. ನಿಮ್ಮ ಚೇರಲ್ಲಿ ಇಲ್ಲದಿದ್ರೆ ಖಾಲಿ ಇರುವ ಚೇರಲ್ಲಿ ನೋಡಿ ಒಂದು ಸೆಬಾಸ್ಟಿಯನ್. ಅದನ್ನ ಇಟ್ಕೊಂಡು ಬನ್ನಿ, ಆ ಚೀಟಿಯನ್ನು ಇಟ್ಕೊಂಡು ಬನ್ನಿ, ಚೀಟಿಯನ್ನು ಇಟ್ಕೊಂಡು ಬನ್ನಿ. ಲಕ್ಕಿ ಸೆಬಾಸ್ಟಿಯನ್, ಚೀಟಿಯನ್ನು ಇಟ್ಕೊಂಡು ಮುಂದೆ ಬನ್ನಿ, ಫಾಸ್ಟ್. 15 ಮಂದಿದ್ದಾರೆ, 15 ಸ್ಟೂಡೆಂಟ್ಸ್ ಇದ್ದಾರೆ, ಲಕ್ಕಿ ಸ್ಟೂಡೆಂಟ್ಸ್ ಆಫ್ ಸೆಬಾಸ್ಟಿಯನ್ ಅಂತ. ಸ್ಟಿಕ್ಕರ್ ಅನ್ನ ಮಾತ್ರ ಹಿಡ್ಕೊಂಡು ಚೇರ್ ಬೇಡ. ಸ್ಟಿಕ್ಕರ್, ಎಸ್, ಟೇಕ್ ದ ಸ್ಟಿಕ್ಕರ್ ಅಂಡ್ ಕಮ್. ಎಸ್, ಸ್ಟಿಕ್ಕರ್ ಮಾತ್ರ ಸಾಕು. ತಕೊಂಡು ಬನ್ನಿ, ಬನ್ನಿ ಮೇಲೆ ಬನ್ನಿ. ಎಸ್, ರೀಶಲ್ ಮೇಡಮ್ಗೆ ಹೆಸರು ಸಿಕ್ಕಿದೆ, ಲಕ್ಕಿ ಸೆಬಾಸ್ಟಿಯನ್. ಎಸ್, 11, 12, 13. ಮ್ಯಾಮ್ ಬನ್ನಿ, ಬನ್ನಿ, ಪ್ರೈಸ್ ಕೊಡ್ತೇವೆ, ಮುಂದೆ ಬನ್ನಿ. ಆಯ್ತಾ? ಇಷ್ಟೇಯಾ? ಇಷ್ಟೇಯಾ? ಇನ್ನು ಯಾರ್ದು ಚೇರಲ್ಲಿ ಇಲ್ವಾ? 1, 2, 3, 4, 5, 6, 7, 8, 9, 10, 11, 12. 3 more, 3 more, 3 more. Yes, yes. ಚೆಕ್ ಮಾಡಿ, ಚೆಕ್ ಮಾಡಿ. 3 more chits are there. 3 more chits. ಎಂಡ್ ಅಲ್ಲಿ ಜಾಸ್ತಿ ಇರ್ಬೋದು, ಮೇ ಬಿ. ಎಂಡ್ ಅಲ್ಲಿದೆ, ಮಿಡಲ್ ಅಲ್ಲಿದೆ, ಅಲ್ಲಿ ಇದೆ. ಚೇರ್ಸ್ ತುಂಬಾ ಇದೆ, ಚೆಕ್ ಮಾಡಿ. ಇಲ್ವಾ? ಇದೆಯಾ? ಎಸ್, ಇದ್ರೆ ಬನ್ನಿ, ಡಾನ್ಸ್ ಮಾಡ್ಲಿಕ್ಕೆ ಹೇಳಲ್ಲ ನಿಮ್ಮನ್ನ. ಬನ್ನಿ, ಎಲ್ರಿಗೂ ಪ್ರೈಸ್ ಇದೆ. 15 ಮಂದಿಗೆ ಸಹ ಪ್ರೈಸ್ ಇದೆ. ಈಗ ಇದೀರಾ? ಓಕೆ, ಓಕೆ, ಎಸ್, ಓಕೆ, ಎಸ್, ಡನ್. ಸೊ ಚೀಟಿಯನ್ನು ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಆಚೆ ಹೋಗು. ನಂಗೆ ಒಂದು ಗೊತ್ತಾಗ್ತಿಲ್ಲ, ನಾನು ಎಲ್ಲಿ MC ಮಾಡ್ಲಿಕ್ಕೆ ಹೋದ್ರು ನನ್ನ ತಮ್ಮ ಅಲ್ಲಿದ್ರೆ ಅವನು ಸ್ಟೇಜಲ್ಲಿ ಬರ್ತಾನೆವೆ, ಆದ್ರೆ ಇವತ್ತು ಸಹ ಬಂದಿದ್ದಾನೆ ಇಲ್ಲಿ ಸ್ಟೇಜ್ಗೆ. ಓಕೆ, ಎಸ್. ಆಚೆ ಹೋಗ್ಬೇಡಿ, ಇಲ್ಲೇ ನಿಲ್ಲಿ, ಸ್ವಲ್ಪ ಈಚೆ ಬರ್ಲಿಕ್ಕೆ ಹೇಳಿದ್ದು. ಎಸ್, ಮುಂದೆ ಬನ್ನಿ. ಎಸ್, ಓಕೆ. ನಾವಾಗ ಹೇಳಿದ್ವಿ ಅಂತ. ನಮ್ಮ ಕೈಯಲ್ಲಿ ಕಡ್ಲೆ ಲಡ್ಡು ಇದೆ. ಓಕೆ, ಒಂದೊಂದು ತಕೊಳ್ಳಿ, ತಿನ್ಬೇಡಿ. ಡೋಂಟ್ ಈಟ್, ಪ್ಲೀಸ್ ಡೋಂಟ್ ಈಟ್. You're a good soldier, choosing your battle. Pick yourself up and dust yourself off and back in the saddle. ಬಿಸಾಕ್ಬೇಡಿ. Everyone's watching, you know it's serious. We're getting closer, this isn't over. The pressure's on, feel it. Yes. ಎಸ್, ಈಗ ಮ್ಯೂಸಿಕ್ ಅವರು ಒಂದು ಡೈಲಾಗ್ ಅನ್ನ ಹಾಕ್ತಾರೆ. ಆ ಡೈಲಾಗ್ ಅನ್ನ, ಆ ಕಡಲೆ ಉಂಡೆಯನ್ನ ಬಾಯಿನ ನಡುವಲ್ಲಿಟ್ಟು ಆ ಡೈಲಾಗ್ ಅನ್ನ ಕಾಪಿ ಮಾಡಬೇಕು. ಓಕೆ, ಗೇಮ್ ಹೀಗಿದೆ, ಗೇಮ್ ಹೀಗಿದೆ. ಲಡ್ಡು ಅನ್ನು ನೀವು ಬಾಯಲ್ಲಿ ಇಡಬೇಕು. ನಾವೊಂದು ಡೈಲಾಗ್ ಅನ್ನು ಪ್ಲೇ ಮಾಡ್ತೇವೆ. ಆ ಡೈಲಾಗ್ ಅನ್ನು ಕರೆಕ್ಟ್ ಹೇಳಿದವರಿಗೆ, ಪ್ರೊನೌನ್ಸಿಯೇಷನ್ ಎಲ್ಲ ಕರೆಕ್ಟ್ ಇರುವವರಿಗೆ, ಈಸಿ ಕರೆಕ್ಟ್ ಇರುವವರಿಗೆ ಒಂದು ಪ್ರೈಸ್ ಇದೆ. ಓಕೆ, ಬಾಯಲ್ಲಿ ಹಾಕಬೇಡಿ. ವಿನ್ನರ್ ಯಾರು ಅಂತ ನೀವೇ ಡಿಸೈಡ್ ಮಾಡಬೇಕು. ನೀವು ವೋಟಿಂಗ್ ಕೊಡಬೇಕು. ಅದರ ಬೇಸಿಸ್ ಮೇಲೆ ವಿನ್ನರ್
ಅನ್ನ ನಾವು ಡಿಸೈಡ್ ಮಾಡ್ತೇವೆ. ಓಕೆನಾ? ರೆಡಿ ಅಲ್ವಾ? ಡೈಲಾಗ್ ಕೊಡುವಲ್ಲ? ಓಕೆಲಾ? ಓಕೆ ಫಸ್ಟ್ ಒನ್ ಪ್ಲೀಸ್. Koikinim bomla, mohino suku, lo hakwe. Nimda, those just tell me. Har tabush crack koikinim bomla, mohino suku, lo hakwe. ಮ್ಯಾಮ್, ಬಾಹುಬಲಿ ಮೂವಿ ನೋಡಿದ್ದೀರಾ? ಅದರಲ್ಲಿ ಕಪ್ಪಿನವರು ಬಾಹುಬಲಿ ಮೂವಿಯಲ್ಲಿ ಒಬ್ಬ ಹೇಳ್ತಾನಲ್ಲ ಆ ಡೈಲಾಗ್ ಎಂತ? Nimda, those just tell me. Har tabush crack koikinim bomla, mohino suku, lo hakwe. ಯಾರಾದ್ರೂ ಟ್ರೈ ಮಾಡ್ತೀರಾ? ಇದೇ ಕೊಡುವ ಬೇರೆ ಕೊಡುವವ? ಬೇರೆ ಕೊಡುವವ? ಬೇರೆ ಕೊಡುವವ? ಮ್ಯಾಮಿನ ಮೇಲೆ ಪ್ರೀತಿ ನೋಡಿ ಮ್ಯಾಮ್, ನಿಮ್ಮ ಮೇಲೆ ಮೋಕೆ ಉಂಟು ತುಂಬಾ. ಅರ್ಥ ಆಗ್ಲಿಲ್ವಾ? ಅರ್ಥ ಆಯ್ತಾ? ಡೈಲಾಗ್ ಅರ್ಥ ಆಗ್ಲಿಲ್ವಾ? ನಾವು ಹೇಳಿದ ಅರ್ಥ ಆಗ್ಲಿಲ್ವಾ? ಓಕೆ ಆಕ್ಚುಲಿ ಡೈಲಾಗ್ ಅದಲ್ಲ, ಜಸ್ಟ್ ಪ್ರ್ಯಾಂಕ್ ಮಾಡಿದ್ದು. ಟ್ರೆಂಡಿಂಗ್ ಅಲ್ಲಿ ಒಂದು ಸಾಂಗ್ ಓಡ್ತಾ ಉಂಟು, ಆ ಸಾಂಗ್ ಬರ್ಲೊಮ್ಮೆ. ಎಸ್. ಯಾರಿಗೂ ಕಾಡದಂತೆ ಹಾಡಿನ ಸಾಲಿನಲ್ಲಿ ಕಾಡದಂತೆ ಶೀತವಾದಂತೆ ಬಂದೆ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು. ಓಕೆ, ಹೂವಿನ ಬಾಣದಂತೆ ಸಾಂಗ್ ಅನ್ನು ಅವರು ಸಿಂಗ್ ಮಾಡ್ಲಿಕ್ಕಿದೆ. ಓಕೆ, ಎಲ್ಲಿಂದ ಸ್ಟಾರ್ಟ್ ಮಾಡುವ? ರೀಶಲ್ ಮ್ಯಾಮ್. ಓಕೆ, ರೀಶಲ್ ಮ್ಯಾಮ್. ರಿಪೀಟ್ ಸಾಂಗ್ ಪ್ಲೀಸ್. ಹೂವಿನ ಬಾಣದಂತೆ ಯಾರಿಗೂ ಕಾಡದಂತೆ ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಶೀತಲವಾದಂತೆ ಬಂದೆ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು. ಯಾರು ಹೇಳ್ತೀವಿ ಫಸ್ಟ್? ಓಕೆ, ಇಲ್ಲಿಂದ ಸ್ಟಾರ್ಟ್ ಮಾಡುವ. ಲೇಡೀಸ್ ಫಸ್ಟಾ? ಬನ್ನಿ, ಈಚೆ ಬನ್ನಿ. ನಿಮ್ಮಿಂದ ಫಸ್ಟ್. ರೀಶಲ್ ಮ್ಯಾಮ್ ಫಸ್ಟ್. ಜಗಳ ಆಡ್ಬಿಡಿ ಮಾರ್ರೆ. ಓಕೆ, ಇವರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಓಕೆ, ಲೇಡೀಸ್ ಫಸ್ಟ್. ಮ್ಯಾಮ್ ಓಡ್ ಗೊತ್ತು ನಮ್ಗೆ. ಬೇಕಾ? ಅದು ಬೇಕು, ಬಾಯೊಳಗೆ ಹಾಕಿ. ಎಂತ ಗೊತ್ತು ನಾತು ಬಾರೆ. ಕಾಂಡ ಚಾ ಬರ್ತಿಜ್ಜಿ ಮಾರ ಒಂದು ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಕಾಲಿನ ಸಾಲಿನಲ್ಲಿ ಚೇತನವಾದಂತೆ ಹಿಂದೆ ಹಿಂದೆ ಹೋದದ್ದು ಮುಂದೆ ಬನ್ನಿ. ಅವಳು ಬರ್ದು ಕೊಡ್ತಾಳೆ. ಬನ್ನಿ ಸರ್. ನಮಗೆ ಗೊತ್ತಿಲ್ಲ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಅಷ್ಟೇ ಬರುದು ನಂಗೆ. ಬಾಣಿನ ಬಂದೆ ನೀನು, ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಚೇತನವಾದಂತೆ. ತಿನ್ಲಿಕ್ಕಿಲ್ಲ. ತಿಂದಿಲ್ಲ ಬಾಯಲ್ಲಿ ಓಕೆ, ಸ್ಟಾರ್ಟ್. ತಿನ್ಲಿಕ್ಕಿಲ್ಲ. ಇಲ್ಲ ತಿಂತಿಲ್ಲ. ನಡು. ಹೂವಿನ ಬಾಣದಂತೆ ಲಿರಿಕ್ಸ್. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ನೋಡುವ
ಪ್ರಾಣದಂತೆ ಚೇತನವಾದಂತೆ ಬಂದೆ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು. ಈ ಹಾಡನ್ನ ಅರ್ಜುನ್ ಜನ್ಯ ಕೇಳಿದ್ರೆ ಮಟಾಸ್. ನೆಕ್ಸ್ಟ್ ಎಸ್ ಎಸ್ ಪರ್ಸನ್ ಕಂಪ್ಲೀಟ್ ನಟ್ಟು ಇಲ್ಲಿ ತಿಂತಿದ್ದಾರೆ ಇವರು. ಬಾಯ್ ತಿನ್ಲಿಕ್ಕಿಲ್ಲ, ಆಚೆ ಕೊಂಡು ಹೋಗ್ಲಿಕ್ಕಿಲ್ಲ. ನಡುವೆ ನಡುವೆ ಲಿರಿಕ್ಸ್ ಹೇಳಿ. ಲಿರಿಕ್ಸ್ ಇಲ್ಲ ಸೈಡ್ ಇಲ್ಲ. ಬಾಳಂತೆ ಯಾರಿಗೂ ಕಾಣದಂತೆ ಹಾಲಿನ ಸಾಲಲ್ಲಿ ಯಾರಿಗೂ ಕಾಣದಂತೆ ಚೇತನವಾಗಿಯೇ ಬಂದೇನು, ನೀ ಬಂದ ಮೇಲೆ ಮಾಡಿದೆವು. ಎಸ್ ಕ್ರಿಸ್ಟಲ್ ವೆಹಿಕಲ್ ನಂಬರ್ K19 MN0595 ಓನರ್ ಕೆಳಗೆ ಹೋಗ್ಬೇಕಂತ, ಅದು ಅಡ್ಡ ಉಂಟಂತ ಹೇಳ್ತಾ ಇದ್ದಾರೆ ಗಾಡಿ. ಅಲ್ಲಲ್ಲ ಇಲ್ಲಿ ಎಸ್ ಕಮಾನ್ ಸಿಂಗರ್ ವಿಕ್ಕಿ ಲೇಟ್ ಹೇಳು ಅದು ಹಾಗೆ ಮಾಡಿ ಬೆಲ್ಲದ ಪಾಕ ಬಾಯಲ್ಲಿ ಕರಗ್ತದ ಅಂತ. ಹೂವಿನ ಬಾಳಂತೆ ಮಾತಂತೆ ಹೂವಿನ ಬಾಳಂತೆ ಪ್ರಾರಂಭೆ ಮುಂದೇನು, ನೀ ಬಾರಿ ಮಾತು ಬಾರಿ ಆದನು. ಯಬೋಶ ಸೆಟ್ಟಿ. ಎಸ್ ಯಾರು ನೆಕ್ಸ್ಟ್? ಎಸ್ ಹೂವಿನ ಮೌನದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಯಾರಿಗೂ ಕಾಣದಂತೆ ಹೂವಿನ ಸಾಲಿನಲ್ಲಿ ಶೇಷನಾದಂತೆ ಬಂದೆಯೋ ನೀರಿರುವ ಹಾಗೆ ಆ ನೀವು ನೆಕ್ಸ್ಟ್. ಬೇಗ ಬೇಗ ಎಸ್ ಬೇಗ. ಹೂವಿನ ಬಾಳದಂತೆ ಯಾರು ಮೈಕ್ ಹತ್ರ ಇಡಿ. ಚಿಕ್ ಹೂವಿನ ಬಾಳದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಚೇತನವಾದಂತೆ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು. ಓಕೆ ಓಕೆ ಫಸ್ಟ್ ರೀಶಲ್ ಮ್ಯಾಮ್ ಆಯ್ತಾ ಪ್ರಾಕ್ಟೀಸ್? ರೀಶಲ್ ಮ್ಯಾಮ್ ಸೈಡ್ ಕೂತು ಹಾಡ್ತಾರಂತೆ, ಅವರು ವಿಜುವಲಿಗೆ ಬರುದಿಲ್ಲ ಆಯ್ತಾ? ಹೂವಿನ ಬಾಳಲ್ಲಿ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಚೇತನವಾದಂತೆ ಬಂದು ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು.
ಎಸ್ ರೀಶಲ್ ಮ್ಯಾಮ್ ರಿಷಲ್ ಮ್ಯಾಮ್ ಸೈಡ್ ಅಲ್ಲಿ ಕೂತ್ಕೊಳ್ತಾರೆ ಮಾಡಿ ಜೋರ್ ಮ್ಯಾಮ್ ರೀಶಲ್ ಮ್ಯಾಮ್ ಎಸ್ ಬನ್ನಿ ಬನ್ನಿ ನೀವು ಬನ್ನಿ ಲಡ್ಡು ದೊಡ್ಡ ಚಿಕ್ಕದು ಕೂಡ ಲಡ್ಡು ದೊಡ್ಡ ಚಿಕ್ಕದು ಎಸ್ ಇಲ್ಲ ತಿನ್ಲಿಕ್ಕಿಲ್ಲ ರೀಶಲ್ ಮ್ಯಾಮ್ ತಿಂತಿದ್ದಾರೆ ಲಡ್ಡು ಇಲ್ಲಿ ಬನ್ನಿ ಫಾಸ್ಟ್ ಫಾಸ್ಟ್ ತುಂಬಾ ಟೈಮ್ ಇಲ್ಲ ನಮ್ಮ ಹತ್ರ ಪ್ಲೀಸ್ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಚೇತನವಾದಂತೆ ಬಂದೆ ನೀನು ನೀನು ಬಂದ ಮೇಲೆ ಬಾತೆ ಮಾತೇನು ಎಸ್ ಓಕೆ ಅಲ್ಲೇ ಸಿಂಗ್ ಮಾಡ್ತಾರೆ ಓಕೆ ಜಸ್ಟ್ ವಾಯ್ಸ್ ಅನ್ನ ಕೇಳಿ ಆಯ್ತಾ ಮುಂದೆ ಬರ್ತಿಲ್ಲ ದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಚೇತನವಾದಂತೆ ಬಂದೆ ನೀನು ನೀ ಬಂದ ಮೇಲೆ ಬಾಕಿ ಮಾತೇನು ಹಾ ಹಾ ಎಸ್ ಒಂದು ದೊಡ್ಡ ಜೋರ್ ಕ್ಲಾಪ್ ಬರ್ಬೇಕು ನಮ್ಮ ರಿಷಲ್ ಮ್ಯಾಮಿಗೋಸ್ಕರ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಶೀತಲವಾಗಿ ಬಂದೆ ನೀನು ನೀ ಬಂದ ಮೇಲೆ ಬಾಕಿ ಮಾತೇನು ವಾವ್ ಬಹಳ ಚಂದ ಆಡಿದ್ರು ಹಾಡುದಿಲ್ಲ ನನಗೆ ಬೇಡ ಬೇಡ ಅಂತೇಳಿ ಚಂದ ಆಡಿದ್ದಾರೆ ಎಸ್ ಓಕೆ ಯಾರಾದ್ರೂ ಬಾಕಿ ಇದ್ದೀರಾ ಇಲ್ಲ ಅಲ್ವಾ ವೋಟಿಂಗ್ ಮಾಡುವಲ್ಲ ಹಾಗಾದ್ರೆ ಎಸ್ ಓಕೆ ಜೋರ್ ಯಾರಾದ್ರೂ ನೇಮ್ ಹೇಳಿ ಯಾರು ವಿನ್ ಆದ್ರು ಯಾರು ಚಂದ ಹೇಳಿದ್ರು ಇವರಿಗ ಇವರಿಗ ಇವರಿಗೆ ಇವರಿಗ ಇವರಿಗೆ ಕೈ ಮೇಲೆ ಹಾಕಿ ಓಟ್ ಕೊಡಿ ಓಟ್ ಇವರಿಗ ಇವರಿಗ ನೀವು ಬನ್ನಿ ಏ ಗರ್ಲ್ಸ್ ರೀಶಲ್ ಮ್ಯಾಮಿಗೆ ಯಾರೆಲ್ಲ ವೋಟ್ ಮಾಡ್ತೀರಿ ಓ ಇವರಿಗೆ ಯಾರೆಲ್ಲ ವೋಟ್ ಮಾಡ್ತೀರಿ ಇವರಿಗೆ ಯಾರೆಲ್ಲ ವೋಟ್ ಮಾಡ್ತೀರಿ ಎಸ್ ಓಕೆ ಇವರಿಗೆ ಹುಡುಗಿಯರೇ ಇದ್ದಾರೆ ಮಾರು ವೋಟ್ ಮಾಡಲಿಕ್ಕೆ ಇವರಿಗೆ ಓ ಓಕೆ ಇವರಿಗೆ ಈಚೆ ಬನ್ನಿ ನೀವು ಕಾಣುದಿಲ್ಲ ಯಾರಿಲ್ವಾ ಮ್ಯಾಮ್ನವರು ಸಪೋರ್ಟ್ ಮಾಡ್ತಿದ್ದಾರೆ ನಿಮಗೆ ಎಸ್ ಓಕೆ ಯಾರಿಗೆ ಪ್ರೈಸ್ ಆಗ ಹುಡುಗಿಯರಿದ್ದಾರೆ ಯಾರಿಗಿಲ್ವಾ ಓಕೆ ಯಾರಿಗೆ ರಿಷಲ್ ಮ್ಯಾಮ್ಗ ಅವಳಿಗ ನೀವು ಬನ್ನಿ ಈಚೆ ಇವರಿಗೆ ಯಾರೆಲ್ಲ ವೋಟ್ ಮಾಡ್ತೀರಿ ಇದ್ದೀರಾ ಓಕೆ ರಿಷಲ್ ಮ್ಯಾಮಿಗೆ ತುಂಬಾ ಜಾಸ್ತಿ ಇತ್ತು ವೋಟ್ ಹೌದಲ್ಲ ರಿಷಲ್ ಮ್ಯಾಮಿಗೆ ಯಾರೆಲ್ಲ ವೋಟ್ ಮಾಡ್ತೀರಿ ಎಲ್ರು ವೋಟ್ ಮಾಡ್ತೀರಾ ರಿಷಲ್ ಮ್ಯಾಮಿಗೆ ಕೊಡ್ಬೋದಾ ಓಕೆ ಈ ಗೇಮ್ ನ ವಿನ್ನರ್ ರಿಷಲ್ ಮ್ಯಾಮ್ ಎಸ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಲಕ್ಕಿ ಇವತ್ತು ಎಸ್ ಪ್ಲೀಸ್ ಟೇಕ್ ಅ ಪ್ಲೇಸ್ ಎಸ್ ಫೋನಲ್ಲಿ ಸಿಮ್ ಇದೆಯಾ ಸಿಮ್ ಇಲ್ವಾ ಫೋನ್ ನಂಬರ್ ಇದೆಯಾ ನಿಮ್ಮ ಹತ್ರ ಇಲ್ವಾ ಮನೆಗೆ ಹೋಗಿ ಓಕೆ ನಿಮ್ಮ ಹತ್ರ ಎಲ್ಲರ ಹತ್ರ ಫೋನ್ ಇದೆ ಫೋನಲ್ಲಿ ಒಂದು ನಂಬರ್ ಇದೆ ಬೇರೆಯವ್ರದ್ದಲ್ಲ ನಿಮ್ಮದು ಸೊ ನಿಮಗೆ ನಿಮ್ಮದೊಂದು ನಂಬರ್ ಇದೆ ಹೌದಲ್ವಾ ಆ ನಂಬರನ್ನು ಎಲ್ಲಿಯಾದರೂ ಟೈಪ್ ಮಾಡಿ ಫಾಸ್ಟ್ ನಿಮ್ಮ ನಂಬರನ್ನು ನೀವು ಒಂದು ಟೈಪ್ ಮಾಡಿ ಯಾರಿಗೂ ಸೆಂಡ್ ಮಾಡಬೇಡಿ ಒಂದೇ ಕ್ಯಾಲ್ಸಿಯಲ್ಲಿ ಬರೆದಿಡ್ಬೋದು ಯಾರಾದರೂ ಮೆಸೇಜಲ್ಲಿ ಬರೆದಿಡ್ಬೋದು ಎಲ್ಲಿ ಸಹ ಬರೆಯಬಹುದು ಒಂದು ಬರ್ದಿಡಿ ಜಸ್ಟ್ ಅ ಕ್ವಿಕ್ ಹೌಸಿ ಎಸ್ ಫಾಸ್ಟ್ ಬರೀರಿ ನಿಮ್ಮ ನಂಬರ್ ಓಕೆ ನೋಟ್ ಮಾಡಿದ್ರಲ್ವಾ ಗೇಮ್ ಸಿಂಪಲ್ ಇದೆ ಗೇಮ್ ಏನಂತ ಹೇಳಿದ್ರೆ ನಾವು ಒಂದೊಂದು ನಂಬರ್ ಅನ್ನು ಇಲ್ಲಿಂದ ತೆಗಿತಾ ಇರ್ತೇವೆ ಓಕೆ ನೀವು ನಿಮ್ಮ ಫೋನ್ ನಂಬರ್ ಅಲ್ಲಿ ಆ ನಂಬರ್ ಇದ್ರೆ ನೀವು ಮೈನಸ್ ಮಾಡ್ತಾ ಹೋಗ್ಬೇಕು ಡಿಲೀಟ್ ಮಾಡ್ತಾ ಹೋಗ್ಬೇಕು ಓಕೆ ಫಾರ್ ಎಕ್ಸಾಂಪಲ್ 9108
ಮಾಡಿದ್ರೆ ಕಂಟಿನ್ಯೂ ಆಗ್ತದೆ. ಸೊ ಇಲ್ಲಿ ನಂಬರ್ 9 ಬಂತು ಅಂತ ಹೇಳಿದ್ರೆ ನಿಮ್ಮ ಫೋನ್ ನಂಬರಲ್ಲಿ 9 ನಂಬರ್ ಇದ್ರೆ ಅದನ್ನು ಡಿಲೀಟ್ ಮಾಡಬೇಕು. ಸೊ ಯಾರು ಬೇಗ ಫಸ್ಟ್ ಡಿಲೀಟ್ ಆಗಿ ಎಲ್ಲ ಫಿನಿಶ್ ಆಗುತ್ತೆ, ಓಕೆ. ವೆರಿ ಸಿಂಪಲ್ ಗೇಮ್. ನಾವು ಒಂದೊಂದು ನಂಬರ್ ತೆಗಿತಾ ಇರ್ತೇವೆ, ಒಂದೊಂದು ನಂಬರನ್ನು ನೀವು ಡಿಲೀಟ್ ಮಾಡ್ತಾ ಹೋಗಬೇಕು. ಅರ್ಥ ಆಯ್ತಾ? ಓಕೆ, ಎಸ್, ರೆಡಿ, ಎಸ್. ಫಸ್ಟ್ ಓಕೆ, ಟೈಪ್ ಮಾಡಿ ಆಯ್ತು ಅಂತ ಎಣಿಸ್ತೇವೆ. ಓಕೆ, ಫಸ್ಟ್ ನಂಬರ್ ನಮ್ಮದು ನ್ಯೂಲಿ ಎಲೆಕ್ಟೆಡ್ ಪ್ರೆಸಿಡೆಂಟ್ ಕಫೀರ್ ಇದ್ದಾರೆ. ಕಫೀರ್ ಅವರು ಫಸ್ಟ್ ನಂಬರ್ ತೆಗಿಬೇಕು. ನೋಡಿ ತೆಗಿಬೇಡಿ. ಎಸ್, ವಿಚ್ ನಂಬರ್? ಓಕೆ, ನಂಬರ್ 4. ಓಕೆ, ನಂಬರ್ 4 ಡಿಲೀಟ್ ಮಾಡಿ. ಎಸ್, ನೆಕ್ಸ್ಟ್ 1 ನಂಬರ್ 1 ಡಿಲೀಟ್ ಮಾಡಿ. ನೆಕ್ಸ್ಟ್ ನಂಬರ್ 2. ನಿಮ್ಮ ಹತ್ರ ಎಷ್ಟು ನಂಬರ್ ಇದ್ರು ಸಹ ನೀವು ಡಿಲೀಟ್ ಮಾಡಬೇಕು. ಓಕೆ, ನಂಬರ್ 2 ಡಿಲೀಟ್. ನಂಬರ್ 3 ಡಿಲೀಟ್. ನಂಬರ್ 3 ಫಸ್ಟ್ ಕಂಪ್ಲೀಟ್ ಡಿಲೀಟ್ ಆಗ್ತದೆ. ದೇ ವಿಲ್ ಬಿ ದ ವಿನ್ನರ್. ನಂಬರ್ 8 ಆಯ್ತಾ? ಓಕೆ, ನಂಬರ್ 9. ಓಕೆ, ಎನಿ ವಿನ್ನರ್ಸ್? ಕಂಪ್ಲೀಟೆಡ್. ಎಸ್, ಕಮ್ ಫಾರ್ವರ್ಡ್. ಒಬ್ರದ್ದು ಫುಲ್ ಕಂಪ್ಲೀಟ್ ಆಗಿದೆ. ನಂಬರ್ 9, 8, 4, 3, 2, 1 ಇದೆಲ್ಲ ನಂಬರ್ ಡಿಲೀಟ್ ಆಗಿದೆ. ನಮ್ಗೀಗ ಓಕೆ, ವಿನ್ನರ್ ಸಿಕ್ಕಿಯಾಗಿ ಒಂದು ಜೋರಾದ ಚಪ್ಪಾಳೆ ಮಾಡಬೇಕು. ಎಸ್, ಹೆಸರು ಅಂತ ನಿಮ್ದು? ಓಕೆ, ಈ ಗೇಮ್ ನ ವಿನ್ನರ್ ಮೊಹಮ್ಮದ್ ಅನೀಸ್. ಎಸ್, ಕಂಗ್ರ್ಯಾಚುಲೇಷನ್ ಮೊಹಮ್ಮದ್ ಅನೀಸ್. ಓವರ್ ಟು ನವೀನ್. ಸೊ ಗೇಮ್ಸ್ ಎಲ್ಲ ಆಯಿತು, ಫುಲ್ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಂಡಿದ್ದೇನೆ. ಸೊ ಹೊಟ್ಟೆ ಹಸಿವಾಗ್ತಾ ಉಂಟಾ? ಆ ಪ್ರಶ್ನೆ ಕೇಳಲೇಬಾರ್ದಿತ್ತು ನಾನು. ಓಕೆ, ಒಂದು ಸೋಲೋ ಡ್ಯಾನ್ಸ್ ಪೆಂಡಿಂಗ್ ಆಗಿತ್ತು, ಎಲ್ರಿಗೂ ಗೊತ್ತಿರ್ಬೋದು. ಸೊ ಪ್ಲೀಸ್ ವೆಲ್ಕಮ್ ಸ್ವೀಡಲ್ ಆನ್ ಸ್ಟೇಜ್. ಸೊ ದಯವಿಟ್ಟು ಜೋರಾದ ಚಪ್ಪಾಳೆ ಕೊಡಿ. ಯಾಕೆಂದ್ರೆ ಇದಕ್ಕಿಂತ ಮುಂಚೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿ ಪಾಪ ಅವರು ಪುನಃ ಹೋಗಿದ್ರು. ಸೊ ಅವರಿಗೊಂದು ಮೋಟಿವೇಟ್ ಮಾಡ್ಲಿಕ್ಕೋಸ್ಕರ ಇನ್ನೂ ಜೋರಾದ ಚಪ್ಪಾಳೆ ಕೊಟ್ಟು ನಮ್ಮ ಸ್ವೀಡಲ್ ಅವರು ಮೇಡಮ್. ಎಸ್, ಥ್ಯಾಂಕ್ ಯು. सांसों में तेरा ले तो होठों से छू ले तो अपना बना ले मुझे प्यार से सीने से लगा के रख कर जिया थक थक दूर नहीं रहना यार से जब मुझसे प्यार उठे पायल के घुंघरू टूटे ओ नाच के मनाऊं पिया रे खन खन चूड़ी खन के रहूं हीर तेरे बन के तू रांझा मेरा जिया रे
बलमा मेरा बलमा बलमा पैसा गाड़ी महंगा ड्रेस I need a man who can give me all that जेब में काली पट्टी चल No no I don't like that चल यहाँ से कल तुझे सब ला दूंगा कदमों में तेरे लाके जल रख दूंगा हाँ मैं कर दूंगा बुरे न रहेंगे अधूरे you know I'm gonna love you like that आए ऐसे कर से हमको हो गए सौर से झूठ के दिल पे देखा बन के तेरे बिना जलिया पर से I know you want it but you never gonna get it Never gonna get my ನೆಕ್ಸ್ಟ್ ಗೇಮು ಎಲ್ಲರ ಹತ್ರ ಫೋನ್ ಇದೆ. ಸೊ ಫೋನ್ ಗೇಮೇ ಮಾಡುವಂತ ನಮಗೂ ಸಹ ಮನಸ್ಸಿದೆ. ಸೊ ನಿಮ್ಮ ಫೋನಲ್ಲಿ ತುಂಬ ವಾಟ್ಸ್ಆ್ಯಪ್ ಗ್ರೂಪ್ಸ್ ಇದೆ, ಹೌದಾ ಅಲ್ವಾ? ಡೆಫಿನೆಟ್ಲಿ ಎಲ್ಲರ ಫೋನಲ್ಲಿ ಗ್ರೂಪ್ಸ್ ಇದೆ. ಸೊ ಯಾರ ಫೋನಲ್ಲಿ ಓಲ್ಡೆಸ್ಟ್ ಗ್ರೂಪ್ ಇದೆ, ಇನ್ ದ ಸೆನ್ಸ್ ಗ್ರೂಪಿಗೆ ಹೋಗಿ ನೀವು ಅಲ್ಲಿ ಡೇಟ್ ಚೆಕ್ ಮಾಡಿದರೆ ಅಲ್ಲಿ ಡೇಟ್ ಇರುತ್ತೆ, ಇಯರ್ ಇರುತ್ತೆ, ಮಂತ್ ಇರುತ್ತೆ. ಸೊ ಯಾರ ಹತ್ರ ಓಲ್ಡೆಸ್ಟ್ ಗ್ರೂಪ್ ಇದೆ ಅವರಿಗೊಂದು ಪ್ರೈಸ್ ಇದೆ. ಎಸ್, ಬೇಗ ಬೇಗ ಚೆಕ್ ಮಾಡಿ ನಿಮ್ಮೆಲ್ಲ ಗ್ರೂಪ್ಸನ್ನು. ನಿಮ್ಗೆ ಹುಡುಕ್ಲಿಕ್ಕೆ ಇನ್ನೂ ಈಸಿ ಮಾಡಬೇಕಾದ್ರೆ ಈಗ ವಾಟ್ಸ್ಆ್ಯಪಲ್ಲಿ ಹೊಸ ಫೀಚರ್ ಬಂದಿದೆ. ಮೇಲೆ ಬರ್ತಿರ್ತಾರೆ ಗ್ರೂಪ್ಸ್ ಫೇವರೇಟ್ಸ್ ಅಂತೇಳಿ. ಗ್ರೂಪ್ಸಿಗೆ ಹೋಗಿ ಒಂದೊಂದೇ ಗ್ರೂಪಿಗೆ ಓಪನ್ ಮಾಡಿ ಬೇಗ ಬೇಗ ಚೆಕ್ ಮಾಡಿ. ಎಸ್, ಯಾವುದಾದ್ರೂ ಒಂದು ಇಯರ್ ಹೇಳ್ಬೋದು, ಅದಕ್ಕಿಂತ ಓಲ್ಡ್ ಇದ್ರೆ ಬೇರೆಯವರು ಹೇಳ್ಬೋದು. ಎಸ್, 100% ಚಾರ್ಜ್ ಯಾರ್ದು ಕೂಡ ಇರ್ಲಿಕ್ಕಿಲ್ಲ. 10 ಗಂಟೆಗೆ ಬಂದು ಆಲ್ಮೋಸ್ಟ್ ಗಂಟೆ ಒಂದಾಗ್ಲಿಕ್ಕೆ ಆಯ್ತಲ್ವಾ? ಯಾರ್ದು ಹೈಯೆಸ್ಟ್ ಚಾರ್ಜ್ ಬಂದಂತ ಸ್ಟೂಡೆಂಟ್ಗಳಲ್ಲಿದೆ ಅವರು ವಿನ್ನರ್ ಆಗ್ತಾರೆ. ಚೆಕ್ ಮಾಡಿ, ಹತ್ರ ಬರ್ತಾ ಇದ್ದಾನೆ. ನಿಮ್ಮ ಮೊಬೈಲ್ ಪರ್ಸೆಂಟೇಜ್ ಎಷ್ಟಿದೆ ಅಂತ ಹೇಳ್ಬೇಕೀಗ. ಲೆಟ್ಸ್ ಸಿ. ರೀಶಲ್ ಮ್ಯಾಮ್ ಇದ್ದ, ರೀಶಲ್ ಮ್ಯಾಮಿಗೆ ಪ್ರೈಸ್ ಇಲ್ಲ. 94 is the highest one. Anyone else have the highest? 95. ಓಕೆ, 95 ಇಬ್ಬರಿದ್ದಾರೆ. ಇನ್ನು ಬೇರೆಯವರು 95 ಗಿಂತ ಜಾಸ್ತಿ ಇದೆಯಾ? ಚಾರ್ಜ್ ಫೋನ್ ಚಾರ್ಜ್ ಹೈಯೆಸ್ಟ್. ಫೋನ್ ಚಾರ್ಜ್ ಸ್ವಿಚ್ ಆಫ್, ಅದನ್ನು ಕಿಸೆಯಲ್ಲಿ ಇಡ್ಬೇಕು ಇನ್ನು. Yes, so 95 one sari. And then 95 second time. 95 third. ಆಯ್ತು, ಅವರ ವಿನ್ನರ್. ಇನ್ನು ಬರೋದು ಬೇಡ. ಇಬ್ಬರಿದ್ದಾರಾ? ಎಸ್, ಅವರನ್ನ ಕರ್ಕೊಂಡು ಬನ್ನಿ, ಇನ್ನೊಂದು ಆಕ್ಟಿವಿಟಿ ಮಾಡಿಸುವ, ಡಾನ್ಸ್ ಮಾಡಿಸುವ ಅಲ್ಲ. 95 ಇನ್ನೊಂದು ಯಾರು? ಎಸ್, ಕಮ್ ಫ್ರೆಂಡ್. ಮೂವರಿದ್ದಾರೆ, ಇಬ್ಬರಿದ್ದಾರಾ? 95 ಚಾರ್ಜ್ ಇದ್ದವರು ಬೇಗ ಮುಂದೆ ಬನ್ನಿ. ಓಕೆ, ಎಸ್, ಕಮ್. ಬಿಗ್ಗೆಸ್ಟ್ ಮ್ಯಾಮ್ ಹೇಳಬೇಕು ಫಸ್ಟಿಗೆನೆ. ಲೋವೆಸ್ಟ್ ಆರ್ ಹೈಯೆಸ್ಟ್, ಎನಿ ಸೆಲೆಕ್ಷನ್? ಯಾಸ್, ಹೈಯೆಸ್ಟ್. ಓಕೆ, ಹೈಯೆಸ್ಟ್. ಚಾರ್ಜ್ ಕೂಡ ಹೈಯೆಸ್ಟ್ ಇತ್ತು. ಸೊ ಹೈಯೆಸ್ಟ್ ಇದರಲ್ಲಿ ನಂಬರ್ ಯಾವುದು ಹೈಯೆಸ್ಟ್ ಬರುತ್ತೆ ಅವರು ವಿನ್ನರ್. ಓಕೆ, ವೆರಿ ಸಿಂಪಲ್. ಟೇಕ್ ದ ಚಿಟ್. ಎಸ್, ಓಕೆ, ನಂಬರ್. ಓಕೆ, ಓ, ನಂಬರ್ 2, ನಂಬರ್ 5, ಯು ಆರ್ ದ ವಿನ್ನರ್. ಹೆಸರು ಹೇಳಿ ನಿಮ್ಮದು. ನಿಹಾಲ್. ರಿಹಾಲ್ಗೆ ಈ ಬಹುಮಾನ ಸಿಗ್ತಾ ಇದೆ. ಕಂಗ್ರ್ಯಾಚುಲೇಷನ್. ನೋಟಲ್ಲಿ ಕಾಯಿನ್ ಆಗೋದಿಲ್ಲ. ಸೊ ನೋಟಲ್ಲಿ ಕೆಳಗೆ ತುಂಬ ಡಿಜಿಟ್ಸ್ ಇರುತ್ತೆ. ಓಕೆ, ಕನ್ಸಿಡರ್ ಮಾಡಬೇಕು. ಓನ್ಲಿ ಲಾಸ್ಟ್ 3 ಡಿಜಿಟ್ಸ್ ಅನ್ನು ಕನ್ಸಿಡರ್ ಮಾಡಬೇಕು. ಓಕೆ, ಲಾಸ್ಟ್ 3 ಡಿಜಿಟ್ಸ್ ಅನ್ನು ಫಾರ್ ಎಕ್ಸಾಂಪಲ್ ಕೇಳಿ. ಫಾರ್ ಎಕ್ಸಾಂಪಲ್ ನಂಬರ್ ಈಸ್ 4, 5, 6 ಆದರೆ 456 ವಿಲ್ ಬಿ ಕನ್ಸಿಡರಿಂಗ್ ಆಟ್ 456. 101 ಇದ್ರೆ 101 ಇದ್ರೆ 101, 100 ಇದ್ರೆ 100. ಸೊ ಲಾಸ್ಟ್ 3 ಡಿಜಿಟ್ಸ್ ಯಾರ್ದು ಲೋವೆಸ್ಟ್ ಇದೆ ಅವರಿಗೊಂದು ಬಹುಮಾನ ಇದೆ. ಲೋವೆಸ್ಟ್ ಇನ್ ದ ಸೆನ್ಸ್ 000 ಇಸ್ ದ ಲೋವೆಸ್ಟ್, 001 ಸ್ವಲ್ಪ ಹೈ, 002 ಸ್ವಲ್ಪ ಇನ್ನೂ ಸ್ವಲ್ಪ ಹೈ. ಸೊ ಓಕೆ, ಲಾಸ್ಟ್ ನಂಬರ್ ಯಾರ್ದು ಲೋವೆಸ್ಟ್ ಇದೆ ಅಂದರೆ 3 ಡಿಜಿಟ್ಸ್, ಕನ್ಸಿಡರಿಂಗ್ 3 ಡಿಜಿಟ್ಸ್. 224 00 007 00 130 130 0 007. ಓಕೆ, 006. ಓಕೆ, ಎನಿವನ್ ಎಲ್ಸ್? ಮುಂದೆ ಜೀವಿತ, ಜಸ್ಟ್ ಕವರ್ ಅಪ್. ಎಸ್,
6. Yeah, 006. ಎಲ್ಲಿ ವೇರ್ 003 003 Anyone else? ಇದೆಯಾ 002 ಇದೆಯಾ? ಎಸ್ 002 Anyone else? 00 ಇದೆಯಾ 001 ಇದೆಯಾ ಚೆಕ್ ಮಾಡಿ. ಹೇಳಲಿಕ್ಕಾಗಲ್ಲ, ಪರ್ಸಿನ ಇಡೆಯಲ್ಲಿ ಪರಕೆಗೆ ಅಂತ ಇಟ್ಟದ್ದು ಇರ್ಬೋದು ಇಡೆಯಲ್ಲಿ. ಎಸ್ Yes. ಇದು ಯಾರು ಕೊಟ್ಟದ್ದು ಮ್ಯಾಮ್? Okay. ಇಲ್ಲ ಅಲ್ಲ? ಎಸ್ ಓಕೆ Okay, done. Yes. ಲೋವೆಸ್ಟ್ ನಂಬರ್ ಅಲ್ಲಿ ವಿನ್ನರ್ ಆಗಿದ್ದಾರೆ ನಮ್ಮ ಲೆಮಿನಾ ಮ್ಯಾಮ್. ಜೋರಾದ ಕೈ ಚಪ್ಪಾಳೆ ಲೆಮಿನಾ ಮ್ಯಾಮ್ಗೆ ಕೊಡೋದು. ಮಾಡ್ಲಿಕ್ಕೆ ಕೊಟ್ಟಂತ ಹೋಸ್ಟಿಂಗ್ ಅವಕಾಶ ಮಾಡಿಕೊಟ್ಟಂತ ನಮ್ಮ ಪ್ರಮಿಳಾ ಮ್ಯಾಮ್ ಹಾಗೂ ಸೇಂಟ್ ಸೆಬಾಸ್ಟಿಯನ್ ಇನ್ಸ್ಟಿಟ್ಯೂಷನ್ ಗೆ ದೊಡ್ಡ ಥ್ಯಾಂಕ್ಸ್ ಅಂತ ಹೇಳ್ಬೇಕು. ಯಾಕಂದ್ರೆ ನಾನು ಹೋಸ್ಟಿಂಗ್ ಕಲ್ತದ್ದು ಇದೇ ಕಾಲೇಜಿಂದ. ಅದಕ್ಕಿಂತ ಮುಂಚೆ ಮಾತಾಡ್ಲಿಕ್ಕೆ ನಂಗೆ ಕೊಟ್ಟದ್ದು ಸೆಬಾಸ್ಟಿಯನ್ ಕಾಲೇಜ್. ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ ಈ ಕಾಲೇಜಿಗೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹಾಗೂ ನಾನು ಈ ಕಾಲೇಜ್ನ ಸ್ಟ್ಯಾಟ್ಸ್ ಬ್ಯಾಚ್ನ ಫಸ್ಟ್ ಬ್ಯಾಚ್ ನಂದು. ಸೊ ಆಲ್ವೇಸ್ ರಿಮೆಂಬರ್ ಆಗ್ತದೆ ಸ್ಟ್ಯಾಟ್ಸ್ ಅಂತ ಹೇಳುವಾಗ ಫಸ್ಟ್ ಬ್ಯಾಚ್. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಫಾರ್ ಗಿವಿಂಗ್ ಅಸ್ ಅಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್. Winners in games. I also request Mr. Safir, the president of Alumni Association, to come on to the stage and give away the prizes. ಎಸ್ ಓಕೆ, ಫಸ್ಟ್ ಗೇಮ್ ವಿನ್ನರ್ ರಿಷಲ್ ಮ್ಯಾಮ್. ಎಸ್, ಜೋರಾದ ಕೈ ಚಪ್ಪಾಳೆ ನಮ್ಮ ರಿಷಲ್ ಮ್ಯಾಮಿಗೆ ಕೊಡೋದು. ಓಕೆ, ವಿನ್ನರ್ಸ್ ದಯಮಾಡಿ ಮುಂದೆ ಬನ್ನಿ. ಯಾವ ಗೇಮ್ ಮಾತಾಡಿಸಿದಂತಲೇ ನೆನಪಿಲ್ಲ. ಓಕೆ, ಲೆಮಿನಾ ಮ್ಯಾಮ್, ರಿಹಾಲ್ ಆಲ್ಸೋ, ರೀಮಾ, ಎಸ್ ರೀಮಾ, ಅನೀಸ್, ಕರೆಕ್ಟ್, ಎಸ್ ಮೊಹಮ್ಮದ್ ಅನೀಸ್. ಎಸ್, ಪ್ಲೀಸ್ come to the stage. Yes, thank you so much. Congratulations for all the winners. Miss Nishal Nivya, beautifully she has anchored the formal program. I want to thank Vijay Naveen. When he was a student, I never thought that he will shine like this. Congratulations and thank you so much. I also thank Miss Jeevita and Miss Rishal. Beautifully they have conducted, and you had, I think, lovely time with them, isn't it? Thank you so much. After this program, the committee members, please come on to the stage for a photo, because we are publishing a souvenir on account of Silver Jubilee celebration. So in that we need Alumni Association photo. So before you could have your food, please come on to the stage and have a photograph. I thank every one of you. Because of certain inconveniences, we couldn't arrange in a beautiful way. Otherwise, it would have been much more better, enjoying. Definitely, we will have much more lovely program in the coming years. Thank you so much.